ಟ್ಯಾಕ್ಸಿ ಮೆನ್ಗಳ ಪ್ರೊಟೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕೊಂದ. ಪ್ರೆಸ್ ವೀಕ್ಷಕರೇ, ಬಹುಶಃ ಟ್ಯಾಕ್ಸಿ ಚಾಲಕರು ಅನ್ನೋಂಥ ತಕ್ಷಣ ಬಹುತೇಕರಿಗೆ ಎಲ್ಲ ಒಂದು ಕಡೆ ಆರಾಮವಾಗಿರ್ತಕ್ಕಂಥವರು ಅಥವಾ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಬಹಳ ಜನ ಅಂದುಕೊಂಡು ಬಿಡ್ತಾರೆ. ಆದರೆ ಇದೀಗ ಟ್ಯಾಕ್ಸಿ ಓಡಿಸುವವರ ಮೇಲೆ ಕೂಡ ಸರ್ಕಾರ ಒಂದಷ್ಟು ಪ್ರಹಾರವನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಟ್ಯಾಕ್ಸಿವನ್ನ ಬಹುತೇಕರು ಇದೀಗ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಒಂದು ರೀತಿಯ ಪ್ರತಿಭಟನೆಗೆ ಯಾವುದೇ ರೀತಿಯ ಸ್ಪಂದನೆ ಕೂಡ ಸರ್ಕಾರದಿಂದ ಸಿಗ್ತಾ ಇಲ್ಲ ಅನ್ನುವಂಥ ನೋವಿನಲ್ಲಿ ಅವರು ಇರುವಂಥದ್ದು. ಹಾಗಾದ್ರೆ ಏನ್ ಪ್ರೊಟೆಸ್ಟ್, ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಏನು ಈ ಸರ್ಕಾರದ ಬೇಜವಾಬ್ದಾರಿತನ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಈಗ ರಮೇಶ್ ಕೋಟ್ಯಾನ್ ಅವರಿದ್ದಾರೆ, ಟ್ಯಾಕ್ಸಿ ಮಾಲಕ ಚಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಹಳ ಮುಖ್ಯವಾಗಿ ನಾನು ಕೇಳಬೇಕು, ಬಹುಶಃ ಟ್ಯಾಕ್ಸಿ ಡ್ರೈವರ್ಗಳು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಂತ ದೊಡ್ಡ ಏನು ಜವಾಬ್ದಾರಿಗಳು ಇರೋದಿಲ್ಲ ಅವರಿಗೆ ಅನ್ನುವಂತ ಮನಸ್ಥಿತಿ ಇರ್ತದೆ ಅನ್ನೋ ಆ ಕಾರಣಕ್ಕೆ ಸರ್ಕಾರ ಒಂದಲ್ಲ ಒಂದು ಏನು ಹೊಸ ಹೊಸ ಆದೇಶಗಳನ್ನ ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಹೇರ್ತಾ ಇದೆಯಾ ಅಂತ. ಹೌದು ಮೇಡಮ್, ಈಗಾಗಲೇ ಟ್ಯಾಕ್ಸಿ ಚಾಲಕರೆಂದರೆ ಸರ್ಕಾರಕ್ಕೆ ಒಂದು ನೋವು. ಅಂದರೆ ಟ್ಯಾಕ್ಸಿ ಚಾಲಕರು ಅಷ್ಟು ಇನ್ಸಲ್ಟ್. ನಾವು ಏನಲ್ಲ, ನಾವು ನಿಜವಾಗಿ ಟ್ಯಾಕ್ಸಿ ಖರೀದಿ ಮಾಡಬೇಕಾದ್ರೆ ಬ್ಯಾಂಕ್ ಲೋನ್ ಮಾಡಬೇಕು, ಬ್ಯಾಂಕ್ನಿಂದ ಸಾಲ ಮಾಡಿಕೊಂಡು ನಾವು ಟ್ಯಾಕ್ಸಿ ಕಟ್ತೇವೆ. ಟ್ಯಾಕ್ಸಿ ಖರೀದಿದ ನಂತರ ಬ್ಯಾಂಕ್ ಲೋನ್ ಕಟ್ಟಬೇಕು, ನಮ್ಮ ಹೆಂಡತಿ ಮಕ್ಕಳನ್ನ ತರಿಸಬೇಕು, ಸರ್ಕಾರಕ್ಕೆ ಬೇಕಾಗುವ ಸವಲತ್ತನ್ನು ಕೊಡಬೇಕು, ತೆರಿಗೆ ಕಟ್ಟಬೇಕು, 40,000 50,000 ಇನ್ಸೂರೆನ್ಸ್ ಕಟ್ಟಬೇಕು. ಎಲ್ಲವನ್ನೂ ನೀಡಿದರೂ ಕೂಡ ಟ್ಯಾಕ್ಸಿ ಮಾಲಕರ ಮೇಲೆ ಸರ್ಕಾರವು ಪ್ರಯೋಗ ಮಾಡ್ತಾಯಿದೆ ಈಗ. ಅದು ತುಂಬ ನೋವಿನ ಸಂಗತಿ. ಕಮರ್ಷಿಯಲ್ ವೆಹಿಕಲ್ಸ್ ಅಂದರೆ ಎಲ್ಲದಕ್ಕೂ ಸರ್ಕಾರ ಕಣ್ಣು ಬೀಳುವುದೇ ಮೊದಲು ನಮ್ಮ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ. ಗೂಡ್ಸ್ ಟೆಂಪ್ ಆಗಲಿ, ರಿಕ್ಷಾ ಆಗಲಿ, ಮಿನಿ ಬಸ್ ಆಗಲಿ, ಟ್ಯಾಕ್ಸಿ ಆಗಲಿ, ಮ್ಯಾಕ್ಸಿ ಆಗಲಿ, ಎಲ್ಲ ವಾಹನಗಳ ಮೇಲೆ ಸರ್ಕಾರ ಕಣ್ಣು ಬಿದ್ದಿದೆ ಈಗ. ಬಹುಶಃ ಸರ್ಕಾರಕ್ಕೇನೋ ಅನ್ನಿಸ್ತಿದೆ, ಏನೋ ಟ್ಯಾಕ್ಸಿ ಡ್ರೈವರ್ಗಳು ಅಂದ್ರೆ ಅವ್ರು ದುಡ್ಡು ಮಾಡ್ತಾರೆ, ಹಾಗಾಗಿ ಅವ್ರ ಮೇಲೆ ಯಾವ ಪ್ರಯೋಗ ಬೇಕಾದ್ರೂ ಮಾಡಬಹುದು ಅಂತ. ಆ ಕಾರಣಕ್ಕಾಗಿ ಈ ರೀತಿಯ ಸ್ಪೀಡ್ ಬ್ರೇಕರ್ಗಳನ್ನ ಮೊದಲು ಕೇವಲ ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಮಾತ್ರ ಹೇರ್ಬೋದು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ರ ಹೇಗೆ ಅಂತ. ಅದು ತಪ್ಪು ನಿರ್ಧಾರ. ನಮ್ಮ ಲೆಕ್ಕ ಪ್ರಕಾರ 2006ರಲ್ಲಿ ಬಂದಂಥ ಈ ಅಂಟು ರೋಗ ಇದಕ್ಕೆ ಇಂದಿನ ತನಕ ಇವತ್ತಿನ ತನಕ ನಮಗೆ ಸ್ಪೀಡ್ ಗವರ್ನರ್ ಅಂದರೆ ಕೇಳುವ ಅದರ ವಾಟ್ಸನ್ನು ಕೇಳುವಾಗಲೇ ನಾವು ಬೆಚ್ಚಿ ಬೀಳ್ತೇವೆ. ಯಾಕೆಂದರೆ ನಾವು BJP ಮತ್ತು JDS ಸರ್ಕಾರ ಇರುವಾಗ ಇವರು ನಮ್ಮ ಚೆಲುವರಾಯ ಸ್ವಾಮೀಜಿಯವರ ಸಮಯದಲ್ಲಿ ಬಂದಂಥ ಈ ಪಿಡುಗು ಆದೇಶ ಬಂದಿದೆ. ಅಂದರೆ ರಾಜ್ಯ ಸರ್ಕಾರಕ್ಕೆ ನಂಜಪ್ಪ ಎಂಬವರು ಕೋರ್ಟ್ ಹೋಗಿ ಇದು ಸ್ಪೀಡ್ ಗವರ್ನರ್ ಹಾಕಲೇಬೇಕಂತ ಒಂದು ಕಡ್ಡಾಯ ಮಾಡಿದ್ರು. 2006ರಿಂದ 2017 ಇದು ಕೊನೆ ಹಂತದವರ ತನಕ ಸ್ಪೀಡ್ ಗವರ್ನರ್ ನಮ್ಮ ಬೆನ್ನಟ್ಟಿ ಬಂದಿದೆ. ನಾವು ಹೋರಾಟ ಮಾಡಿ ಬಂದಿದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ GR ಷಣ್ಮುಖಪ್ಪನವರ ನೇತೃತ್ವದಲ್ಲಿ ನಾವು ಹೋರಾಟ ಇವತ್ತಿನ ತನಕ ನಾವು ಹೋರಾಟ ಮಾಡ್ತಾ ಬಂದಿರ್ತೇವೆ. ಆದರೆ ಇವತ್ತು ಕೂಡ ನಮಗೆ ಅದರ ಫಲ ಸಿಗಲಿಲ್ಲ. ನೀವು ಹಾಕಲೇಬೇಕು ಅಂತ ನಮಗೆ ಒತ್ತಡವಿರೋದ ಕಾರಣ ನೀವು ಹಾಕಬೇಡಿ, ನಾವಿದ್ದೇ ನಿಮ್ಮೊಟ್ಟಿಗೆ ಬಡ ವರ್ಗದ ನಾವು ಅಸಂಘಟಿತ ಕಾರ್ಮಿಕ ಏನು ನಮಗೆ ಒಂದು ಕೊಟ್ಟಿದ್ದಾರೆ, ಅಸಂಘಟಿತ ಕಾರ್ಮಿಕರೊಟ್ಟಿಗೆ ನಾವು ಕೂಡ ಇದ್ದೇವೆ ಅಂತ ಸರ್ಕಾರ ಇಷ್ಟವರೆಗೆ ನಾವು ಯಾರು ಕೂಡ ನಮಗೆ ಹೇಳಿಲ್ಲ. ನಮ್ಮನ್ನು ಜಬರ್ದಸ್ತಿ ಮಾಡೋದು ವಿನ ನಮ್ಮನ್ನು ಯಾರು ಕೂಡ ಮೇಲೆತ್ತಲಿಗೆ ಯಾರು ಕೂಡ ಟ್ಯಾಕ್ಸಿ ಚಾಲಕರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಯಾವ ರಾಜಕಾರಣಿ ಕೂಡ ಮೇಲೆ ಬರಲಿ ನಮ್ಮೊಟ್ಟಿಗೆ ಕೈ ಜೋಡಿಸಲಿಲ್ಲ. ಅದು ಸ್ಪಷ್ಟ. ಬಹುಶಃ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಪಕ್ಷಪಾತ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ ಅನುಮಾನ ಹುಟ್ಟುತ್ತೆ ಅಂತ. ಟ್ಯಾಕ್ಸಿ ಡ್ರೈವರ್ಗಳು, ಅದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸಿ ಡ್ರೈವರ್ಗಳಿಗೆ ಮಾತ್ರ ಈ ರೀತಿಯ ರೂಲ್ಸ್ಗಳನ್ನು ಹಾಕೋದ್ರ ಮುಖಾಂತರ ಯಾಕಿದು ಕೇವಲ ನಿಮ್ಮ ಮೇಲೆ ಮಾತ್ರ ಯಾಕೆ, ಅಥವಾ ಪ್ರೈವೇಟ್ ಕಾರ್ಸ್ಗಳ ಮೇಲೆ ಯಾಕೆ ಹಾಕ್ತಾ ಇಲ್ಲ ಅಂತ. ನೀವು ಕೇಳಿದ ಪ್ರಶ್ನೆಗೆ 100ಕ್ಕೆ 100 ಇದು ಕರೆಕ್ಟಾಗಿ ಕೇಳಿದಿರಿ ಮೇಡಮ್ ನೀವು. ಯಾಕೆಂದರೆ ನಾವು ಕೂಡ ನಮ್ಮ ಜಿಲ್ಲಾಧ್ಯಕ್ಷಕ್ಕೆ ರಘುಪತಿ ಭಟ್ರು ಮೊನ್ನೆ ಹೇಳಿದರು, ನೀವು ತಾಕತ್ತಿದ್ದರೆ ಪ್ರೈವೇಟ್ ವಾಹನಗಳಿಗೆ ಸ್ಪೀಡ್ ಗವರ್ನರ್ ಹಾಕಿ ಬ್ರೇಕ್ ವೇಗ ನಿಯಂತ್ರಣ ಹಾಕಿ ಅಂತ ಹೇಳಿದ್ದಾರೆ. ನಾನು ಕೂಡ ಈ ಸಮಯದಲ್ಲಿ ಕೇಳ್ತಾ ಇದ್ದೇನೆ, ನೀವು ಯಾಕೆ ಸರ್ಕಾರ ವಾಹನಕ್ಕೆ ಯಾಕೆ ಆಗೋದಿಲ್ಲ, ನಿಮ್ಮ ವಾಹನಕ್ಕೆ ಯಾಕೆ ಸ್ಪೀಡ್ ಗವರ್ನರ್ ಹಾಕೋದಿಲ್ಲ, ಪ್ರೈವೇಟ್ ಗಾಡಿಗಳಿಗೆ ಮುಖ್ಯವಾಗಿ ಪ್ರೈವೇಟ್ ಗಾಡಿಗಳಿಗೆ ನೀವು ಏಕೆ ಸ್ಪೀಡ್ ಗವರ್ನರ್ ಹಾಕೋದಿಲ್ಲ. ಈಗ ನಾವು ನಮ್ಮ ಮಾಹಿತಿ ಪ್ರಕಾರ ನಮ್ಮ GR ಷಣ್ಮುಖಪ್ಪನವರು, KG ರವೀಂದ್ರರವರು, ರಾಧಾಕೃಷ್ಣ ಒಳ್ಳವರಂಥ ನಾಯಕರು ಈಗಾಗಲೇ ಇದು ತೆಗೆದಿದ್ದಾರೆ, ಪೇಪರ್ ತೆಗೆದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿದ್ದು 77% ಅನಧಿಕೃತ ವಾಹನಗಳು, ಅಂದರೆ ವೈಟ್ ಬೋರ್ಡ್ ವಾಹನಗಳು, 22% ಟೂರಿಸ್ಟ್ ವಾಹನಗಳು ಆಕ್ಸಿಡೆಂಟ್ ಆಗಿತ್ತು. 1770 ಜನ ಸತ್ತಿದ್ದು ವೈಟ್ ಬೋರ್ಡ್ ವಾಹನದಲ್ಲಿ
ಸತ್ತದು. ಇದರಲ್ಲಿ 22 ಜನ ಮಾತ್ರ ಸತ್ತಿದ್ದಾರೆ ಮೇಡಮ್. ನಮ್ಮ ಟೂರಿಸ್ಟ್ ವಾಹನದಲ್ಲಿ ಚಲಾವಣೆ ಮಾಡುವಂಥ ವಾಹನದಲ್ಲಿ 22 ಜನ ಸತ್ತಿದ್ದಾರೆ. ಇದು ಮೊನ್ನೆ ತನಕ ಒಂದು ನಮ್ಮ ಸಂಖ್ಯೆ ಬಂದಿದೆ. ಹೌದು. ಕೂಡ ಯಾಕೆ ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಮಾತ್ರ ಯಾಕೆ ಅಂತ ಬಹಳ ಸಾಮಾನ್ಯವಾಗಿ ವೇಗಗಳ ವಿಚಾರದಲ್ಲಿ ಬಂದಾಗ ಓಕೆ, ಸರ್ಕಾರ ಕೂಡ ಒಂದಷ್ಟು ಕಾರಣಗಳನ್ನು ಕೊಡ್ಬೋದು. ಟ್ಯಾಕ್ಸಿ ಡ್ರೈವರ್ಗಳು ಏನೋ ವೇಗವಾಗಿ ರೀಚ್ ಆಗಬೇಕು ಅಂತ ಕಾರಣಕ್ಕೋಸ್ಕರ ವೇಗವಾಗಿ ಚಲಾಯಿಸ್ತಾರೆ ಅಂತ. ಸಾಮಾನ್ಯವಾಗಿ ಸರ್ ನಾವು ಖಾಸಗಿ ವಾಹನಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳ ಕೈಯಲ್ಲಿ ಖಾಸಗಿ ವಾಹನಗಳು ಸಿಗ್ತದೆ, ಅವರ ಪ್ರೈವೇಟ್ ವೆಹಿಕಲ್ಗಳಿರಬಹುದು, ಅಥವಾ ಈ ರೈಡ್ಗೆ ಹೋಗ್ತಕ್ಕಂಥವ್ರು, ಲಾಂಗ್ ಡ್ರೈವ್ಗಳು ಹೋಗ್ತಕ್ಕಂಥವ್ರು, ಬಹುಶಃ ಅಂಥವರು ಕೂಡ ಒಂದಷ್ಟು ಸ್ಪೀಡ್ಗಳನ್ನ ಏನು ಲಿಮಿಟ್ಗಳನ್ನ ಕ್ರಾಸ್ ಮಾಡಿಯೇ ಹೋಗ್ತಾರೆ. ಸೊ ಅವರಿಗೆ ಯಾವ ರೀತಿಯ ಏನು ಸ್ಪೀಡ್ ಗವರ್ನರ್ಗಳನ್ನು ಹಾಕ್ತಾರೆ ಇವರು ಅಂತ ಮೇಡಮ್ ನೀವು ನೋಡಿ. ಇನ್ನು ಕೂಡ ನೀವು ಇದರ ಬಗ್ಗೆ ಸಮಾಲೋಚನೆ ಮಾಡಿ. ನಿಮ್ಮ ಸ್ಪಂದನ ಟಿವಿ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮ ಸೇವೆ ನೀಡ್ತಿದ್ದೀರಿ ನೀವು ಇದನ್ನು ಕೂಡ ನನ್ನ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಪರವಾಗಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮೇಡಮ್. ಅಂದರೆ ನೋಡಿ, ಟ್ಯಾಕ್ಸಿ ಚಾಲಕನಾಗಿ ದುಡಿಯಬೇಕಾದರೆ ಟ್ಯಾಕ್ಸಿ ಲೈಸೆನ್ಸ್ ತೆಗಿಬೇಕು. ನಾವು ಲೈಸೆನ್ಸ್ ತೆಗೆದ ನಂತರ 2 ವರ್ಷ ನಂತರ ನಮಗೆ ಬ್ಯಾಜ್ ಕೊಡುವುದು. ಬ್ಯಾಜ್ ಇದ್ದವರಿಗೆ ಮಾತ್ರ ಟೂರಿಸ್ಟ್ ಟ್ಯಾಕ್ಸಿ ಚಾಲವಣೆಗೆ ಮಾತ್ರ ಇರೋದು. ನಾವು ನುರಿತ ಟ್ಯಾಕ್ಸಿ ಚಾಲಕರಾಗಿ ನಾವು 2 ವರ್ಷ ಬ್ಯಾಜ್ ತೆಗೆದ ನಂತರ ನಾವು ಟ್ಯಾಕ್ಸಿ ಬಿಡಲಿಕ್ಕೆ ನಮ್ಮ ಅನುಮತಿ ಸಿಗುವುದು. ಈಗಿನ ಮಕ್ಕಳಿಗೆ ಎಲ್ಲರೂ ಇದ್ದರೆ ಸಾಕು. ಟೊಯೋಟಾ ಬ್ಯಾಂಡ್ ದೊಡ್ಡ ದೊಡ್ಡ ವಾಹನವನ್ನು 150 160ರಲ್ಲಿ ಓಡಿಸ್ತಾರೆ. ನಾವು 80 100ರಲ್ಲಿ ಓಡಿಸ್ತೇವೆ. ಆದರೆ ನಮ್ಮ ಕಂಟ್ರೋಲ್ ನಮಗೆ ಇರ್ತದೆ. ಟ್ಯಾಕ್ಸಿ ಚಾಲಕರು ಅಷ್ಟು ಟ್ಯಾಕ್ಸಿ ಚಾಲಕರಂತಲ್ಲ, ಬ್ಯಾಜ್ ಇದ್ದ ಚಾಲಕರು ಯಾರೇ ಇರಲಿ ಅವರು ನಿಯಮವಾಗಿ ವಾಹನವನ್ನು ಚಲಾಯಿಸಿಕೊಂಡು ಹೋಗುವಂಥವ್ರು. ಅದು ಗ್ಯಾರಂಟಿ. ನಾವು ನಮ್ಮ ಚಾಲಕರಲ್ಲಿ ಬೇಕಾದರೆ 100ಕ್ಕೆ 100 ಬ್ಯಾಜ್ ಇದ್ದವರೇ ನಮ್ಮ ಚಾಲಕರು. ಆದ್ರೂ ಕೂಡ ಈ ರೀತಿಯ ನಿರ್ಬಂಧಗಳೆಲ್ಲ ನಿಮ್ಮ ಮೇಲೆ ಮಾತ್ರ ಹಾಕ್ತಾರೆ ಅಂತ. ಅದೇ ನಮ್ಮ ಮೇಲೆ ಈಗ ಒತ್ತಡ ಏನಂತ ನಮಗೆ ಈಗ ತಿಳಿಯುವುದಿಲ್ಲ ಸರ್. ಆದ್ರೆ ಈ ನಿಯಮಗಳನ್ನ ತರೋದಕ್ಕೆ ಒಂದಷ್ಟು ಕಾರಣಗಳಿರ್ತದೆ. ಸರ್ಕಾರ ಯಾವ ಕಾರಣ ಕೊಟ್ಟಿದೆ? ಈ 2006ರಲ್ಲಿ ಇಂಥ ನಿಯಮವನ್ನು ತರುವಂತ ಸಂದರ್ಭದಲ್ಲಿ ಸರ್ಕಾರ ಯಾವ ಕಾರಣ ಕೊಡ್ತು ಅಂತ? ಸರ್ಕಾರ ನಿಯಮಾವಳಿ ಅಂದರೆ ನಂಜಪ್ಪ ಎಂಬವರು ಕೋರ್ಟಿಗೆ ಹೋಗಿದ್ದಾರೆ. ನಂಜಪ್ಪ ಹುಬ್ಬಳ್ಳಿಯ ಒಬ್ಬ ನಂಜಪ್ಪನ ಅಂದರೆ ಅವರು ಹೋಗುವಾಗ ಯಾವುದೇ ಒಂದು ವಾಹನ ಬಂದು ಅವರಿಗೆ ಆಕ್ಸಿಡೆಂಟ್ ಆಗಿ ಅವರ ಮಕ್ಕಳು ತೀರಿ ಹೋಗಿದ್ದಾರೆ. ತದನಂತರ ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋಗಿದ್ರೆ ಅವರು 2 ಸಲ ಜಯ ಸಿಕ್ಕಿದವರಿಗೆ 2-3 ಸಲ ರಿಟರ್ನ್ ಆಯಿತು. ಹಾಗೆ ಇದು ಹಾಕಬೇಕು ಬೇಡೋ ಅಂತ 2006ರಿಂದ ಇವತ್ತಿನ ತನಕ ಬೇಕೋ ಬೇಡ ಅಂತ ಈಗ 2015ರಲ್ಲಿ ನನ್ನ ಲೆಕ್ಕ ಪ್ರಕಾರ 2015ರಲ್ಲಿ ಉಚ್ಚ ನ್ಯಾಯಾಲಯ ಒಂದು ಅಲ್ಲಿ ಒಂದು ನಮಗೆ ಒಂದು ಇದು ಕೊಟ್ಟರು. M1 ಮತ್ತು M2 2 ವಿಭಾಗ ಮಾಡಿ. M1 ಅಂದರೆ ನಮ್ಮ 3500 ಕಿಲೋಗ್ರಾಮ್ ಸಣ್ಣ ವಾಹನ, ಅದಕ್ಕೆ ಸ್ಪೀಡ್ ಗವರ್ನರ್ ಬೇಡ, ವೇಗ ನಿಯಂತ್ರಣ ಬೇಡ. ಅದಕ್ಕಿಂತ ದೊಡ್ಡ ವಾಹನಗಳಿಗೆ ವೇಗ ನಿಯಂತ್ರಣ ಹಾಕಿಕೊಳ್ಳಿ ಅಂತ ಒಂದು ಉಚ್ಚ ನ್ಯಾಯಾಲಯ ನಮಗೆ ಆದೇಶ ನೀಡಿತು. ಅದೇ ಪ್ರಕಾರ ನಮ್ಮ ಕರ್ನಾಟಕ ಸರ್ಕಾರ ಮೊನ್ನೆ ಅದನ್ನು ನಮಗೆ ಕೊಟ್ಟರು. ನೀವು 3500ಕ್ಕಿಂತ ಸಣ್ಣ ವಾಹನಗಳಿಗೆ ಸ್ಪೀಡ್ ಗವರ್ನರ್ ಬೇಡ, ದೊಡ್ಡ ವಾಹನಗಳಲ್ಲಿ ಹಾಕಿ, ಘನ ವಾಹನಗಳಲ್ಲಿ ಹಾಕಿಬಿಡಿ ಅಂತ. 2-3 ವರ್ಷ ಇದರ ಚಿಂತೆ ಇರಲಿಲ್ಲ ನಮಗೆ. 2-3 ವರ್ಷ ನಮಗೆ ಯಾವುದೇ ಚಿಂತೆ ಇರಲಿಲ್ಲ. ಯಾವ ಸರ್ಕಾರ ನಮಗೆ ಏನು ಮಾಡಲಿಲ್ಲ. RTO ಅವರು ನಮಗೆ ಸಪೋರ್ಟ್ ಕೊಟ್ಟರು, ನಮಗೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ನೀಡಿದರು. ಈಗ 28/9/2017ರಲ್ಲಿ ಆದೇಶ ಬಂದು ಎಲ್ಲ ವಾಹನಗಳಿಗೆ, ಎಲ್ಲ ಹಳೆಯ ವಾಹನಗಳಿಗೆ ಅಂದರೆ ಗೂಡ್ಸ್ ಟೆಂಪೋ, ಈ AC ಗಾಡಿ ಗೂಡ್ಸ್ ಟೆಂಪೋ AC ಗಾಡಿ 80ರಲ್ಲಿ ಅದರ ಕಿಲೋಮೀಟರ್ ಇರುವುದೇ 80. AC ಗಾಡಿ ಇರುವುದೇ 80 ಕಿಲೋಮೀಟರ್. 80ಕ್ಕಿಂತ ಜಾಸ್ತಿ ಓಡುವುದಿಲ್ಲ. 5 ಗೋಣಿ ಸಿಮೆಂಟ್ ಆಗಿದ್ದರೆ ಅದು 20 ಕಿಲೋಮೀಟರ್ಗಳಲ್ಲಿ ಕೂಡ ಹೋಗುವುದಿಲ್ಲ. ಅದು ಅಂಥ ವಾಹನಗಳಿಗೆ ಕೂಡ ಸ್ಪೀಡ್ ಹಾಕಬೇಕು ಅಂತ ಒಂದು ಆದೇಶ ಹೊಡಿದ್ದಾರೆ. ಇದರ ಹಿಂದೆ ಏನೋ ಕೈವಾಡ ಇದೆ ಅಂತ ನಮಗೆ ಅನುಮಾನ ಬರ್ತದೆ. ಎಸ್ ಸರ್, ಬಹುಶಃ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ಈಗ ನೀವು ಹೇಳಿದಾಗೆ ನಂಜಪ್ಪ ಅವರು ಕೋರ್ಟ್ಗೆ ಹೋದ್ರು ಅನ್ನುವಂಥದ್ದು, ಅವರು ಕಳ್ಕೊಂಡಿರುವಂಥದ್ದು ಅವರ ಮಕ್ಕಳನ್ನ ವೇಗವಾಗಿ ವಾಹನ ಹೋದ ಕಾರಣಕ್ಕೆ. ಅದು ಏನು ಖಾಸಗಿ ವಾಹನವೂ ಆಗಿರಬಹುದು, ಟ್ಯಾಕ್ಸಿಯೂ ಆಗಿರಬಹುದು, ಯಾವುದೇ ಆಗಿರಬಹುದು. ಹಾಗಾದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಟ್ಯಾಕ್ಸಿ ಏನು ಈ ಕಮರ್ಷಿಯಲ್ ಟ್ಯಾಕ್ಸಿಗಳ ಮೇಲೆ ಯಾಕೆ ಈ ರೀತಿಯ ಕೇಸನ್ನು ಹಾಕಿದ್ರು ಅಂತ? ಅದೇ ಯಾರೋ ಒಬ್ರು ಮಾಡಿದ ತಪ್ಪಿಗಾಗಿ ದುಡಿಯುವಂಥ ನಮ್ಮ ರಾಜ್ಯದಲ್ಲಿ 1,23,000 ಜನ ನಮ್ಮ ಟ್ಯಾಕ್ಸಿ ಚಾಲಕರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸಿ ಚಾಲಕರಾಗಿ ಮಾಲಕರಿಗೆ ಬಿಟ್ಟು ಚಾಲಕರಾಗಿ 1,23,000 ಜನ ನಮ್ಮ ಟ್ಯಾಕ್ಸಿ ಚಾಲಕರಿದ್ದಾರೆ.
ಅದನ್ನು ನಾವು ಅದರ ಲೆಕ್ಕ ಎಲ್ಲಿ ತೆಗೆದಿದೆ ಅಂದರೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಾವು ನೋಂದಣಿ ಆಗದ ಟ್ಯಾಕ್ಸಿ ಚಾಲಕರಿದ್ದಾರೆ. ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರು 2780 ಜನ ಟ್ಯಾಕ್ಸಿ ಚಾಲಕರಿದ್ದಾರೆ. ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿ ಚಾಲಕರು ಅದು ನಮ್ಮ ಯೂನಿಯನ್ಗೆ ಸದಸ್ಯರಾಗಿದ್ದವರು. ಅದೇ ರೀತಿ ನಾವು ಜಿಲ್ಲೆ ಟ್ಯಾಕ್ಸಿ ಚಾಲಕರ ನೋಂದಣಿ ಮಾಡುವಾಗ ನಮ್ಮ ಖಾಲಿ ಮಾಲಕರನ್ನು ಬಿಟ್ಟು 1,23,000 ಚಾಲಕರಿದ್ದಾರೆ. ಅದು ಅವರಿಗೆ ಅದೇ ಲೆಕ್ಕ ಅಲ್ಲಿ ನಾವು ತೆಗೆದಿತ್ತು. ಇವರಿಗೆಲ್ಲರಿಗೂ ಕೂಡ ಬ್ಯಾಜಿ ಲೈಸೆನ್ಸ್ ಇದ್ದವರೇ ನಮ್ಮ ಮೆಂಬರ್, ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿದವರು. ಆ ಲೆಕ್ಕ ಪ್ರಕಾರ ಯಾರೋ ಒಬ್ಬ ತಪ್ಪು ಮಾಡಿದ ಅಂತ ಹೇಳಿ ನಂಜಪ್ಪನವರು ಕೋರ್ಟಿಗೆ ಹೋಗಿ ನಮ್ಮ ಮೇಲೆ ಒಂದು ದೊಡ್ಡ ಹೊರೆಯನ್ನು ಹೊತ್ತದು ಅದು ಅವರು ತಪ್ಪಂತ ನಾನು ಅವರಿಗೆ ಎಷ್ಟೋ ಸಲ ನಾವು ಅವರಿಗೆ ಮುಖಾಂತರ ಭೇಟಿ ಮಾಡಿದ್ರು ನಾವು, ಆದರೂ ಕೇಳಲಿಲ್ಲ ಅವರು. ಬಹುಶಃ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸ್ಪೀಡ್ ಬ್ರೇಕರ್ ಖಂಡಿತ ಬೇಕು. ಆ ವಿಚಾರದಲ್ಲಿ ಟ್ಯಾಕ್ಸಿ ಚಾಲಕರ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ನಮಗೆ ಸರ್ಕಾರವು ಆಗಲಿ ರಾಜ್ಯ ಉಚ್ಚ ನ್ಯಾಯಾಲಯವಾಗಲಿ ನೀಡಿದ ಏನು ಆದೇಶ ಉಂಟು ಅದನ್ನು ಪರಿಪಾಲನೆ ಮಾಡ್ತೇವೆ. ಕಾನೂನು ಮೀರಿ ಹೋಗುವಂಥ ನಾವಲ್ಲ. ಯಾಕೆಂದರೆ ನಾವು ಕೂಡ ರಸ್ತೆ ಬದಿಯಲ್ಲಿ ನಿಂತು ದುಡಿದು ತಿನ್ನುವರು, ಕಾನೂನು ಮೀರಿ ಹೋಗುವವರು ನಾವಲ್ಲ. ಆದರೆ ನಮಗೆ ಕೂಡ ಒಂದು ಇತಿಮಿತಿ ಇರ್ತದೆ. ನಿಜ ನಿಜ ನಿಜ. ನಾವು ಯಾವ ರೀತಿಯಲ್ಲಿ ಬದುಕಬೇಕು, ನಾವು ಏನು ಕಳ್ಳರಲ್ಲ, ದರೋಡೆಕೋರರಲ್ಲ, ಏನು ಅತ್ಯಾಚಾರಿ ಮಾಡುವವರಲ್ಲ. ಟ್ಯಾಕ್ಸಿ ಚಾಲಕರೆಂದರೆ ಯಾರೋ ಒಬ್ಬರು ಒಳ್ಳೆಯ ಪಾರ್ಟಿ ಬಂದರೆ ಅವರನ್ನು ಮನೆ ತನಕ ಕೊಂಡೋಗಿ ಎಷ್ಟು ರಾತ್ರಿ ಏನಾದರೂ ಕೂಡ ಅವ್ರನ್ನ ಮನೆಗೆ ತನಕ ತಲುಪಿಸಬೇಕಂದ್ರೆ ನಮಗೆ ಒಂದು ಆಸೆ ಇರ್ತದೆ. ಒಳ್ಳೆ ರೀತಿಯಲ್ಲಿ ಅವರಿಗೆ ನಾವು ಇದು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಒಂದು ಸಲ ನಾವು ಅವರಿಗೆ ಅನ್ಯಾಯ ಮಾಡಿದರೆ ಪಾರ್ಟಿಗೆ, ಅವರು ಮುಂದಿನ ದಿನಗಳಲ್ಲಿ ನಮ್ಮ ವಾಹನಗಳೇ ಬರೋದಿಲ್ಲ. ನಿಜ ನಿಜ ನಿಜ. ಅಂಥ ಪಾರ್ಟಿ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಟ್ಯಾಕ್ಸಿ ಚಾಲಕರೇ ನಮ್ಮ ಚಾಲಕರಿಗೆ ಅದೇ ಹೇಳೋದು, ನಮ್ಮ ಪಾರ್ಟಿ ನಮ್ಮ ಯಾರು ಕಸ್ಟಮರ್ ಇದ್ದಾರೆ ಅವರೇ ನಮಗೆ ದೇವರು. ಖಂಡಿತ ಅವರಿಗೆ ನೀವು ಕೈ ಮುಗ್ಗಿ ಅವರನ್ನು ನೀವು ದೇವರಂತ ಎಣಿಸಿಕೊಳ್ಳಿ. ಯಾಕೆಂದರೆ ಅವರಿದ್ದರೆ ನಾವು ಬದುಕಬಹುದು. ಆ ರೀತಿಯಲ್ಲಿ ನಾವು ಟ್ಯಾಕ್ಸಿ ಚಾಲಕರಿಗಿದ್ದೇವೆ. ನಾವು ಈ ನೋವನ್ನು ಎಷ್ಟು ಸಮಯದಿಂದ ಕಣ್ಣೀರು ಬಿಡ್ತೇವೆ ಅಂದರೆ, ನೀವು ಮೊದಲು ಹೇಳಿದಾಗ 2006ರಿಂದ ಇವತ್ತಿನ ತನಕ ನಾವು ಕಣ್ಣೀರು ಬಿಡ್ತಾ ಇದ್ದೇವೆ. ಎಷ್ಟೋ ಸಾವಿರ ಜನ ಟ್ಯಾಕ್ಸಿ ಚಾಲಕರು ಸ್ಪೀಡ್ ಗವರ್ನರ್ ಹಾಕಿ ಆಯಿತು. 15,000 16,000 ಈ ಸ್ಪೀಡ್ ಗವರ್ನರ್ ಹಿಂದ್ಗಡೆ ಕೂಡ ಕೈವಾಡ ಇದೆ. ಅದರಲ್ಲಿ ಮುಖ್ಯವಾಗಿ ಇದೆ. ಈಗ ಮೇಡಮ್ ನಿಮಗೆ ಅದರ ಬಗ್ಗೆ ಗೊತ್ತಿರ್ಬೋದು, ನೀವು ತಿಳಿದಿರ್ಬೋದು. ಆದರೂ ಕೂಡ ನಾನು ನಿಮಗೆ ಒಂದು ಕೇಳ್ತೇನೆ, ಈ ಸ್ಪೀಡ್ ಗವರ್ನರ್ ವೇಗ ನಿಯಂತ್ರಣದ ಬಗ್ಗೆ ಇದರಲ್ಲಿ ಕೂಡ ಕೈವಾಡ ಇದೆ. ದೇಶದಲ್ಲಿ 14 ಕಂಪನಿಗಳಿವೆ. ಸ್ಪೀಡ್ ಗವರ್ನರ್ ವೇಗ ನಿಯಂತ್ರಣ ಅಂತ ಒಂದು ಕಂಪನಿ 14 ಕಂಪನಿಗಳಿವೆ. ನಮ್ಮ ಕರ್ನಾಟಕದಲ್ಲಿ 2 ಕಂಪನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಪ್ರೀಕಾಲ್ ಮತ್ತೊಂದು ರೋಡ್ ಮಾರ್ಜ್ ಅಂತ 2 ಕಂಪನಿಗೆ. 2 ಕಂಪನಿಯವರು ಏನು ಮಾಡ್ತಿದ್ದಾರೆ ಈಗ, ಖುಷಿ ಬಂದರೆ ಅಂದರೆ 2 ಕಂಪನಿಗಳು ಬಹುಶಃ ತಮಗೆ ಬೇಕಾಗಿರ್ತಕ್ಕಂತಹ ದರವನ್ನು ಹಾಕಿಕೊಂಡು ಮಾಡ್ತಾ ಇದ್ದಾರೆ ಅಂತ. 14,000 15,000 16,000 ಒಬ್ಬೊಬ್ಬರಿಗೆ ಒಂದೊಂದು ರೇಟ್, ಒಂದೊಂದು ಜಾಗದಲ್ಲಿ ಒಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಬಹುಶಃ ಈ ನಿಟ್ಟಿನಲ್ಲಿ ಸರ್ಕಾರ ಬಹುಶಃ ದೊಡ್ಡ ಮಟ್ಟಿನ ಒಂದಷ್ಟು ಭ್ರಷ್ಟಾಚಾರದಲ್ಲಿ ಅವರು ತೊಡಗಿಕೊಂಡಿದ್ದಾರಾ ಅಂತಕ್ಕಂಥ ಅನುಮಾನಗಳು ಕೂಡ ಕಾಡುವಂತಹದ್ದು. ಗ್ಯಾರಂಟಿ. ಬಹುಶಃ ಈ ವಿಚಾರದಲ್ಲಿ ನಾನು ಕೇಳುವಂಥದ್ದು ಸಾಮಾನ್ಯವಾಗಿ ಸುಮಾರು 14 ಕಂಪನಿಗಳು ಇವೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ದೀರಾ. ಬಹುಶಃ ಆ 14 ಕಂಪನಿಗಳಿಂದ ಯಾಕೆ ಸರ್ಕಾರ ಅದನ್ನು ತೆಗೆದುಕೊಳ್ತಾ ಇಲ್ಲ ಸ್ಪೀಡ್ ಬ್ರೇಕರ್? ನಾವು ಕೂಡ ಸರ್ಕಾರ ಅದನ್ನೇ ಹೇಳ್ತಿದ್ದೇವೆ. ಆಯಿತು, ನಿಮ್ಮ ಏನು ಉದ್ದೇಶ ಉಂಟು, ಕೋರ್ಟ್ ಏನು ಆದೇಶ ನೀಡಿದೆ ಅದನ್ನು ನಾವು ಪರಿಪಾಲನೆ ಮಾಡ್ತೇವೆ. ಆದರೆ ನಮ್ಮ ಸ್ಪೀಡ್ ಗವರ್ನರ್ ನಮಗೆ 2,500 3,000 ರೂಪಾಯಿ ಎಲ್ಲೆಲ್ಲಿ ಸಿಗ್ತಾರೆ. ಕೇರಳದಲ್ಲಿ 3,000 ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,000 ರೂಪಾಯಿ, ತಮಿಳುನಾಡಿನಲ್ಲಿ 3,000 ರೂಪಾಯಿ, ಗುಜರಾತ್ನಲ್ಲಿ 3,000 ರೂಪಾಯಿ, ಬೇರೆ ಬೇರೆ ಕಂಪ್ನಿಯಲ್ಲಿ 2,500 3,000 ರೂಪಾಯಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ 14,000 ರೂಪಾಯಿ? ಅದನ್ನು ಕಮ್ಮಿ ಮಾಡಿ, ಅದನ್ನು ನಮಗೆ 3,000 ತನಕ ಕೊಡಿ. ನಾವು ನೋಡುವ ಬಡವರಾದರೂ ಟ್ಯಾಕ್ಸಿ ಚಾಲಕರು ತುಂಬ ಜನ ಇದ್ದಾರೆ ಮೇಡಮ್. ನೋಡಿ, ನಮ್ಮ ಟ್ಯಾಕ್ಸಿ ಚಾಲಕರಿಗೆ 25,000 30,000 40,000 ಒಂದು ವಾಹನ ಇರೋದು. ಅದಕ್ಕೆ 15,000 ಸ್ಪೀಡ್ ಗವರ್ನರ್ ಅಳವಡಿಸಬೇಕಂದಾದರೆ ಅದು ಎಂಥ ನ್ಯಾಯ?
ಸರ್ ಬಹುಶಃ ನಾನು ಕೇಳೋದು ಈ ಡಿಫ್ರೆನ್ಸ್ಗಳು ಯಾಕೆ ಅಂತ, ಆ 3000 4000 ಸ್ಪೀಡ್ ಬ್ರೇಕರ್ಗೂ ಈ 15,000 16,000 ಸ್ಪೀಡ್ ಬ್ರೇಕರ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ? ಏನು ಇಲ್ಲ ಮೇಡಮ್, ಯಾವುದೇ ಇಲ್ಲ. ಒಂದು ಅದನ್ನು ಬೇಕಾದರೆ ನಾವು ಇನ್ನೊಂದ್ಸಲ ನೀವು ಬರುವಾಗ ನಾನು ತಗೊಂಡು ಬರ್ತೇನೆ, ಅದರಲ್ಲಿ ನೀವು ಸಾರ್ವಜನಿಕವಾಗಿ ತೋರಿಸ್ಬಿಡಿ. 4 ಇಂಥ ಸಣ್ಣ ಸಣ್ಣ ವೈರ್ ಇರೋದು ಬಿಟ್ಟು ಒಳಗೆ ಏನಿಲ್ಲ. ವಾಹನಗಳಿಗೆ ಅಲ್ಲಿ ಏನು ಕಂಟ್ರೋಲ್ ಮಾಡಬೇಕು ಅದನ್ನು ಫಿಟ್ ಮಾಡಲಿಕ್ಕೆ ಜಾಗ ಇಲ್ಲ. ವಾಹನದಲ್ಲಿ ಈಗ ಒಂದು ತಾಗಿಸಿಬಿಡ್ತಾರೆ, ಟಚ್ ಮಾಡಿಬಿಡ್ತಾರೆ ಅಷ್ಟೇ. ಅದರ ವೈರ್ 1-2-3 ಕೆಳಗೆ ಬಿಡ್ತಾರೆ. ಇವರು ಬ್ರೇಕ್ ಇನ್ಸ್ಪೆಕ್ಟರ್ ಆಯಿತು ಸ್ಪೀಡ್ ಗವರ್ನರ್ ನಿಮ್ಮ ಗಾಡಿಯಲ್ಲಿದೆ ಅಂತ ಪೇಪರ್ನಲ್ಲಿ ಇದು ಆಶೆಯಲ್ಲಿ ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ ಅಷ್ಟೇ. ಯಾವುದೇ ರೀತಿಯಲ್ಲಿ ಅದು ಲಾಭನೇ ಇಲ್ಲ, ಯಾರಿಗೂ ಕೂಡ ಲಾಭ. ಈ ಕಂಪನಿಗಳು ಕೆಲವು ಸಲ ಸಾಮಾನ್ಯವಾಗಿ ನಾವು ಕೂಡ ನೋಡ್ತೇವೆ, ಯಾವುದೋ ಒಂದಷ್ಟು ಏನು ಸಮಸ್ಯೆಗಳಾಗ್ಬೋದು, ಭ್ರಷ್ಟಾಚಾರಗಳು ಆಗಬಹುದು, ಅದು ಬೇರೆ ಇದೆ ವಿಚಾರ. ಅಂದ್ರೆ ಈಗ ಇರ್ತಕ್ಕಂಥ ಪರ್ಟಿಕ್ಯುಲರ್ 2 ಕಂಪನಿಗಳಿಗೆ ಯಾವ ಕಂಪನಿಯನ್ನು ಕೊಟ್ಟಿದ್ದಾರೋ, ಸೊ ಆ ಕಂಪನಿಗಳು ಈ ಸ್ಪೀಡ್ ಗವರ್ನರ್ನ ವಿಚಾರದಲ್ಲಿ ಏನಾದರೂ ಅಂದ್ರೆ ಸ್ಪೆಷಲ್ ಆಗಿರುವಂತಹದ್ದ ಅಥವಾ ಯಾವ್ದಾದ್ರು ವಿಶೇಷವಾಗಿರ್ತಕ್ಕಂತಹ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡಿದ್ಯಾ ಅಂತ? ಅವರಿಗೆ ಕರ್ನಾಟಕ ಸರ್ಕಾರ ಇದು ಪರ್ಮಿಷನ್ ಕೊಟ್ಟಿದೆ. ಅವರಿಗೆ 2 ಕಂಪನಿ ಕೊಟ್ಟದ್ದು. ಅಂದರೆ ನನಗೆ ತಿಳಿದ ಮಟ್ಟಿಗೆ ಇದು 2 ಕಂಪನಿ ನಂಜಪ್ಪನವರಿಗೆ ಹಣ ಕೊಟ್ಟು ಕೋರ್ಟಿಗೆ ಕಳಿಸೋದು. ಇದು 2 ಕಂಪನಿ ನಂಜಪ್ಪನವರಿಗೆ ಹಣ ಕೊಟ್ಟು ಅವರನ್ನು ಕೋರ್ಟಿಗೆ ಕಳಿಸೋದು. ನಮ್ಮ ಕೋರ್ಟಿಗೆ ಹೋಗಿ ನಮಗೆ ಅಂದರೆ ಇವರದ್ದು ಸ್ಪೀಡ್ ಗವರ್ನರ್ ಸೇಲ್ ಆಗಬೇಕು, ಅವರು ಕೋರ್ಟಿಗೆ ಹೋಗಬೇಕು. ಇದರಲ್ಲಿ ಲಾಭಿ ಅಂಶ ಬಿಟ್ಟು ಮತ್ತೆ ಏನಿಲ್ಲ ಮೇಡಮ್, ಏನಿಲ್ಲ. ಇದು ಗ್ಯಾರಂಟಿ. ಈ ವಿಚಾರದಲ್ಲಿ ಸರ್ ಸರ್ಕಾರ ಅನುಮತಿ ಕೊಟ್ಟಿದೆ, 2 ಕಂಪನಿಗಳಿಗೇನು ಅನುಮತಿ ಕೊಟ್ಟಿದೆ, ಆದ್ರೆ ಆ ಸರ್ಕಾರ ಅನುಮತಿ ಕೊಡೋದಕ್ಕೆ ಯಾವ ಮಾನದಂಡಗಳನ್ನು ಉಪಯೋಗಿಸ್ಕೊಂಡಿದೆ ಅನ್ನುವಂಥದ್ದನ್ನ ಏನಾದ್ರು ಹೇಳಿದಾರಾ ಅಂತ? ಈಗ ಬೇರೆ ಕಂಪನಿಗಳು ಕೂಡ ಅಪ್ಲೈ ಮಾಡಬಹುದು, ಸುಮಾರು 14 ಕಂಪನಿಗಳಿದೆ, 14 ಕಂಪನಿಗಳು ಅಪ್ಲೈ ಮಾಡಬಹುದು. ಸೊ ಈ 2 ಕಂಪನಿಯನ್ನು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದೆ ಸರ್ಕಾರ ಅಂತ? ಅದು ಯಾವ ರೀತಿಯಲ್ಲಿ ಮಾನದಂಡ ಮಾಡಿದ್ದಾರೆ ಅಂದರೆ ಅದು ನಮಗೆ ಈಗ ಹೇಳಲಿಕ್ಕೆ ಬೇಜಾರಾಗ್ತದೆ. ಯಾಕೆಂದರೆ ಸರ್ಕಾರಕ್ಕೆ ಮಂತ್ರಿಯವರಿಗೆ ಸೂಟ್ ಕೇಸ್ ಕೊಡಬಹುದು. ಮಾನದಂಡ ಅಂತ ಅದೇ ದಂಡ. ಮತ್ತೆ 14 ಕಂಪನಿ ಇರುವಾಗ 2 ಕಂಪನಿಗೆ ಯಾಕೆ ಕೊಟ್ಟಿದ್ದಾರೆ ಅವರು? ಸರ್ ಈ ವಿಚಾರದಲ್ಲಿ ಏನಾದ್ರು ಟೆಂಡರ್ ಗಳನ್ನ ಕರೆದಿದ್ದಾರಾ ಹೇಗೆ ಅಂತ? ಟೆಂಡರ್ ಕರೆದೇ ಅವರಿಗೆ ಕೊಟ್ಟದ್ದು. ಟೆಂಡರ್ ಯಾವ ಟೆಂಡರ್ ಅವರು ಬರಲಿಲ್ಲ, 14 ಕಂಪನಿ ಅವರು ಬರಲಿಲ್ಲ, ಇದೇ 2 ಟೆಂಡರ್ ಬಂದದ್ದು ಇವರಿಗೆ ಕೊಟ್ಟಿದ್ದಾರೆ. ಅವರಿಬ್ಬರಿಗೆ ಕೊಟ್ಟಿದ್ದಾರೆ. ಸೊ ಅಂದ್ರೆ ಬೇರೆ ಯಾವ ಕಂಪನಿಗಳು ಯಾರು ಕೊಡಲಿಲ್ಲ. ಈಗ ನೋಡಬೇಕು, ಈಗ ಇವತ್ತಿನ ಪರಿಸ್ಥಿತಿ ನಿನ್ನೆ ಪರಿಸ್ಥಿತಿ ನೋಡಬೇಕು, ಯಾವ ಕಂಪನಿ ಕೊಟ್ಟಿದ್ದಾರೆ ನೋಡಬೇಕು. ಓಕೆ, ಸೊ ಈ ವಿಚಾರದಲ್ಲಿ ಒಂದಷ್ಟು ಬಹಳ ಕ್ಲಾರಿಫೈಡ್. ಆದ್ರೆ ಸರ್ಕಾರ ಈ 2 ಕಂಪನಿಗಳನ್ನ ಏನು ಅನುಮತಿ ಕೊಟ್ಟಿದೆ ಅನ್ನುವ ಕಾರಣಕ್ಕಾಗಿಯೇ ಈ ಕಂಪನಿಗಳು ದರವನ್ನ ಹೆಚ್ಚು ಮಾಡಿವೆಯಾ, ಅಥವಾ ಅಂದ್ರೆ ಖಂಡಿತ ತಗೋತಾರೆ, ಸರ್ಕಾರ ಕೊಟ್ಟಿರೋದೇ ಅನುಮತಿ ಇದೆ 2 ಕಂಪನಿಗಳಿಗೆ ಅನ್ನುವ ಏನು ಉದ್ದಟತನದಿಂದ ಕಂಪನಿಗಳು ಸ್ಪೀಡ್ ಗವರ್ನರ್ಗಳ ದರವನ್ನು ಹೆಚ್ಚು ಮಾಡಿರೋದಾ ಹೇಗೆ ಅಂತ? ಅದೇ ರೇಟ್ ಕೂಡ ಅವರಿಗೆ ನೋಡಿ ರೇಟ್ ಲಿಸ್ಟ್ ಕೊಡೋದಿಲ್ಲ. ಒಂದು ಈಗಿನ ಸಮಯದಲ್ಲಿ ನಮಗೆ ಅವರು ರೇಟ್ ಇದು ಕೊಡಬೇಕು, ಬಿಲ್ ಕೊಡೋದಿಲ್ಲ. ಯಾವುದೇ ಒಂದು ಪೇಪರ್ನಲ್ಲಿ ಬರೆದು 14,000 ಅಂತ ಬರೆದು ಕೊಡ್ತಾರೆ, ಬಿಲ್ ಕೊಡೋದಿಲ್ಲ. 1 ವರ್ಷದ ವಾರಂಟಿ ಇಲ್ಲ, 1 ವರ್ಷ ಬಿಡಿ, 1 ತಿಂಗಳು ವಾರಂಟಿ ಕೊಡೋದಿಲ್ಲ ಅವರು. ಸುಮಾರು 14-15 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀರಾ ಅಷ್ಟೇ. ಬಹುಶಃ ಅಂಗಡಿಗಳಲ್ಲಿ ಒಂದು ಸಾಮಾನು ತಗೊಂಡ್ರು ಕೂಡ ಒಂದು ಬಿಲ್ ಈಗ GST ಬಿಲ್ ಕೊಡ್ಲೇಬೇಕು. ಸೊ ಇದಕ್ಕೆ ಯಾಕೆ ಕೊಡೋದಿಲ್ಲ? ನೀವು ಪ್ರಶ್ನೆ ಮಾಡಿದಿರಾ ಕಂಪನಿಯನ್ನ? ಇಲ್ಲ, ಈಗ ಇನ್ನು ಮುಂದೆ ನಾವು ಪ್ರಶ್ನೆ ಮಾಡಲಿಕ್ಕೆ ತಯಾರಾಗಿದ್ದೆ. ಈಗ ನಮಗೆ ಸ್ಪೀಡ್ ಗವರ್ನರ್ ತೆಗೆಯುವ ಬ್ರೋಕರ್ ಅಂಗಡಿಯಲ್ಲಿ ಯಾರು ಡೀಲರ್ ಇದ್ದಾರೆ, ಡೀಲರ್ ಹತ್ರವೇ ನಾವು ಇದನ್ನ ನೀವೇ ತಾಗಿಸಿಕೊಡ್ಬೇಕು. ಅದರಲ್ಲಿ 80ರಲ್ಲಿ ನೀವು ತಾಗಿಸಿದ ನಂತರ 80ರಲ್ಲಿ RT ಅವರು ಬಂದು ಚೆಕ್ ಮಾಡಿ 80ರಲ್ಲಿ ಓಡಿಸಿ ಮತ್ತೆ ವಾಹನವನ್ನು FC ಮಾಡಬೇಕು. ಆ ರೀತಿಯ ಬೇಡಿಕೆಗಳನ್ನ ಇಡಬೇಕು. ಯಾಕೆಂದರೆ ಮೇಡಮ್ ನಮಗೆ ಅಲ್ಲಿ ತಾಗಿಸಿದ ನಂತರ ನಮಗೆ ನಾಳೆ ಏನಾದರೂ ಆಕ್ಸಿಡೆಂಟ್ ಆದರೆ, ಏನಾದರೂ ತೊಂದರೆ ಆದಲ್ಲಿ ಇನ್ಶೂರೆನ್ಸ್ನವರು ನಮಗೆ ನಮ್ಮ ಬೆನ್ನು ಹತ್ತಿದ್ದಾರೆ, ಕೊಡೋದಿಲ್ಲ. ಖಂಡಿತ ಸರ್, ಈ ವಿಚಾರದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಮಾತನಾಡ್ತಾನೆ. ಬಹುತೇಕ ಸ್ಪೀಡ್ ಗವರ್ನರ್ಗಳು ಅನ್ನುವಂಥದ್ದು ಟ್ಯಾಕ್ಸಿ ಡ್ರೈವರ್ಗಳಿಗೆ ನುಂಗಲಾರದ ತುಕ್ತಾಗಿದೆ. ಬಹುತೇಕ ಸರ್ಕಾರ ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಒಂದು ರೀತಿಯ ಪ್ರಹಾರವನ್ನೇ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡ್ತೇವೆ, ಇನ್ನಷ್ಟು ಚರ್ಚೆಗಳನ್ನು ಮಾಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಟ್ಯಾಕ್ಸಿ ಪ್ರೊಟೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಒಂದಲ್ಲ ಒಂದು ರೀತಿಯ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರೋದ್ರಿಂದ ಸರ್ಕಾರ ಕೆಲವೊಂದು ರೀತಿ ಚೆಲ್ಲಾಟ ಆಡ್ತಾ ಇದೆಯಾ ಟ್ಯಾಕ್ಸಿ ಡ್ರೈವರ್ಗಳ ಬದುಕಿನ ಜೊತೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುವಂಥದ್ದು. ಜೊತೆಗೆ ಕೇವಲ ಎರಡು ಕಂಪನಿಗಳಿಗೆ ಸ್ಪೀಡ್ ಗವರ್ನರ್ ಹಾಕೋದಕ್ಕೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ಎಲ್ಲ ಒಂದು ಕಡೆ ಇಲ್ಲಿ ಒಂದಷ್ಟು ಭ್ರಷ್ಟಾಚಾರ ಗೋಲ್ಮಾಲ್ಗಳು ನಡೆದಿರಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೇವೆ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಭಿಪ್ರಾಯಗಳನ್ನು ತಿಳಿಸ್ಕೊಳ್ಬಹುದು. ನಮ್ಮ ಜೊತೆ ಈಗ ಮತ್ತೊಬ್ಬ ಅತಿಥಿ ರಾಘವೇಂದ್ರ ಸೋಮಿಯಾಜಿ ಅವರು, ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮಾಲಕರ ಚಾಲಕರ ಸಂಘದ ಉಪಾಧ್ಯಕ್ಷರು ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಬಹುಶಃ ರಾಘವೇಂದ್ರ ಸೋಮಿಯಾಜಿ ಅವರು, ನಾನು ನಿಮಗೆ ಮೊದಲನೇದಾಗಿ ಕೇಳಬೇಕು, ಬಹುಶಃ ಸಾಮಾನ್ಯವಾಗಿ ಟ್ಯಾಕ್ಸಿಗಳು ಇರಬಹುದು ಅಥವಾ ಕಾರುಗಳಿರ್ಬಹುದು, ಖಾಸಗಿ ವಾಹನ ಎಲ್ಲವೂ ಒಂದೇ. ಯಾವುದೇ ಕಾರ್ ಪ್ರೊಡ್ಯೂಸ್ ಆಗುವಾಗ ಆ ಕಾರ್ಗೆ ಯಾವುದು ಕೂಡ ಇದು ಟ್ಯಾಕ್ಸಿ ಆಗ್ತದೆ, ಇದು ಪ್ರೈವೇಟ್ ವೆಹಿಕಲ್ ಆಗ್ತದೆ ಅಂತ ಯಾವುದು ಇರೋದಿಲ್ಲ. ಎಲ್ಲ ಕಾರ್ಗಳನ್ನು ಒಂದೇ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಿರುವಾಗ ಯಾಕೆ ಟ್ಯಾಕ್ಸಿಗಳಿಗೆ ಮಾತ್ರ ಈ ರೀತಿಯ ವಿಶೇಷವಾಗಿರ್ತಕ್ಕಂಥ ನಿರ್ಬಂಧ ಅಂತ? ಟ್ಯಾಕ್ಸಿ ಅವರಿಗೆ ನಿರ್ಬಂಧ ಅಂತ ಹೇಳಿದ್ರೆ, ಈ ಬಾಡಿಗೆ ಮಾಡುವ ವೆಹಿಕಲ್ಗೆ ಎಲ್ಲೋ ಬೋರ್ಡ್ ಕೊಟ್ಟು ಟ್ಯಾಕ್ಸಿ ಅಂತೇಳಿ ಮಾಡ್ತಾರೆ. ಖಾಸಗಿ ವಾಹನ ಬಿಟ್ಟು ಅದರಲ್ಲಿ ಬಾಡಿಗೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ರೆಂಟೆ ಕಾರು ಮತ್ತೆ ಎಲ್ಲ ಒಂದೊಂದು ಕಡೆ 5-5, 6-6 ವೆಹಿಕಲ್ ಇಟ್ಕೊಂಡು ಅವರದ್ದೇ ಸ್ವಂತ ನಂಬರ್ ಕೊಟ್ಕೊಂಡು ಅವರೇ ಪ್ರೈವೇಟ್ ಗಾಡಿಯಲ್ಲಿ ಬಾಡಿಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರ್ಕಾರ. ಇದು ಖಾಸಗಿ ವಾಹನವರು ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡಲ್ಲಿ 24 ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡು ಬಾಡಿಗೆ ಇಲ್ಲದೆ ಟ್ಯಾಕ್ಸ್, ಇನ್ಶೂರೆನ್ಸ್, ಈ ಪರ್ಮಿಟು, ಅದು ಬೇರೆ ಈ ಸ್ಪೀಡ್ ಗವರ್ನರ್ ರಗಳೆಯಿಂದ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದು ಇನ್ನು ಮುಂದಿನ ದಿನದಲ್ಲಿ ಭಾಳ ಕಷ್ಟಕರ ಆಗ್ಬೋದು. ಇದೇ ರೀತಿ ಕಂಟಿನ್ಯೂ ಮಾಡಿದರೆ ಎಲ್ಲ ಟ್ಯಾಕ್ಸಿ ವೆಹಿಕಲ್ನವರು ಪ್ರೈವೇಟ್ ಮಾಡುವ ಚಾನ್ಸಸ್ ಹೆಚ್ಚಿಗೆ ಕಂಡು ಬರ್ತದೆ. ಸಾಮಾನ್ಯವಾಗಿ ರೆಂಟ್ ಕಾರ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿಗಲ್ ಅಂತ ಅನ್ಸೋದಿಲ್ವಾ? ಹೌದು, ಅದು ಇಲ್ಲಿಗಲೇ. ಅದಕ್ಕೆ ಯಾವ ಇದು ಇಲ್ಲ ಅವರಿಗೆ, ಅವರ ಹತ್ರ ಯಾವುದೂ ಇಲ್ಲ. ಟ್ಯಾಕ್ಸಿ ಮ್ಯಾನ್ ಅದು ಇನ್ಶೂರೆನ್ಸ್ ಕೂಡ ಅವರಿಗೆ ಕವರ್ ಆಗೋದಿಲ್ಲ. ಅವರ ಫ್ಯಾಮಿಲಿಗೆ ಬಿಟ್ಟರೆ ಮತ್ತೆ ಬೇರೆ ಯಾವುದಕ್ಕೂ ಕವರ್ ಆಗೋದಿಲ್ಲ. ಎಷ್ಟೋ ಕಡೆ ತುಂಬ ಟೋಟಲ್ ಲಾಸ್ ತಗೊಂಡೋದ ಗಾಡಿ ಟೋಟಲ್ ಲಾಸ್ ಆಗಿ ಪ್ರಾಬ್ಲಮ್ ಆದದ್ದು ಇದೆ. ಆದರೂ ಜನರಿಗೆ ಅದು ಮನವರಿಕೆ ಆಗ್ತಾ ಇಲ್ಲ. ಎಲ್ಲೊಂದು ಕಡೆ ದುಡ್ಡಿನ ಆಸೆಗೆ ಜನ ತಮ್ಮ ಕಾರನ್ನು ಇನ್ನೊಬ್ಬರಿಗೆ ಕೊಟ್ಟು ಆ ರೀತಿಯ ಸಮಸ್ಯೆಗಳನ್ನು ಕೂಡ ತಂದುಕೊಳ್ತಾ ಇದ್ದಾರೆ ಅಂತ ಸರ್ ನಾವು ಆವಾಗಲೇ ಮಾತನಾಡ್ತಾ ಇದ್ವಿ. ಬಹುಶಃ ಎಲ್ಲೋ ಒಂದು ಕಡೆ ಸರ್ಕಾರದ ಒಂದು ದೊಡ್ಡ ರೀತಿಯ ಜಾಲ ಇದರಲ್ಲಿ ಕೆಲಸ ಮಾಡ್ತಾ ಇದೆಯಾ, ಒಂದಷ್ಟು ಭ್ರಷ್ಟಾಚಾರ ಇದರಲ್ಲಿ ಕೆಲಸ ಮಾಡ್ತಾ ಇದೆಯಾ, ಆ ನಿಟ್ಟಿನ ಆರೋಪಗಳನ್ನು ನೀವು ಮಾಡೋದಕ್ಕೆ ತಯಾರಿದ್ದೀರಾ ಅಂತ? ಬಿಜೆಪಿ ಸರ್ಕಾರ ಸಾರಿಗೆ ಮಂತ್ರಿ ಅಶೋಕ್ ಅವರು ಇರುವಾಗ 2008ರಲ್ಲಿ ಅಶೋಕ್ ಸಾರಿಗೆ ಮಂತ್ರಿ ಇರುವಾಗ ಸರ್ಕಾರ ಆದೇಶ ಬಂತು. ಆ ಸಮಯದಲ್ಲಿ ನಾವು ಜಿಲ್ಲಾ ಅಧ್ಯಕ್ಷರಾದ ರಘುಪತಿ ಭಟ್ರ ನೇತೃತ್ವದಲ್ಲಿ ನಾವು ಎಲ್ಲ ನಿಯೋಗ ಹೋಗಿ ಸಾರಿಗೆ ಮಂತ್ರಿಗೆ ಭೇಟಿ ಮಾಡಿ ಏನೋ ಒಂದು ಅವರು ನಮಗೆ ಭರವಸೆ ನೀಡಿದರು. ನಾನು ಪ್ರಯತ್ನ ಮಾಡ್ತೇನೆ, ಇದು ಕೋರ್ಟ್ ಆದೇಶವನ್ನು ನಾವು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೂ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಭರವಸೆ ನೀಡಿದರು. ಆ ಸಮಯದಲ್ಲಿ 6 ತಿಂಗಳ ನಂತರ ನಮಗೆ ಅಶೋಕನವರು ಒಂದು ಸ್ಟೇ ಕೊಟ್ಟರು. ಸ್ಪೀಡ್ ಗವರ್ನರ್ ಕೋರ್ಟಿಗೆ ಒಂದು ಸ್ಟೇ ಕೊಟ್ಟರು. ನಂತರ ಅದು ಸ್ವಲ್ಪ ದಿವಸ ನಂತರ ಅದು ಪುನಃ ಹಾಕಬೇಕಂತ ಬಂತು ಕೂಡ ಸ್ಟೇ. ಅದೇ ರೀತಿಯಲ್ಲಿ ನಡೀತಾ ಬಂತು. ಅದೇ ಹೇಳಿದ್ದು ನಾವು 2016ರಲ್ಲಿ ಮೊನ್ನೆ M1 M2 ಅದೊಂದು ಆದೇಶ ಬಂತು. ಅದರಲ್ಲಿ M1 ಅಂತ ಸಣ್ಣ ವಾಹನಗಳಿಗೆ ಸ್ಪೀಡ್ ಗವರ್ನರ್ ಬೇಡ, ದೊಡ್ಡ ವಾಹನಗಳಿಗೆ ಹಾಕಿ ಅಂತ ಬಂತು. ಅದು ನಿನ್ನೆ ತನಕ ಚಲಾವಣೆಯಲ್ಲಿತ್ತು. ಅದೇ ಹೇಳಿದ್ದು ನಾನು 28/9/2017ರಲ್ಲಿ ಎಲ್ಲ ವಾಹನಗಳಿಗೆ ಹಾಕಬೇಕಂತ ಕಡ್ಡಾಯ ಆದೇಶ ಬಂದಿದೆ ಈಗ. ಓಕೆ ಸರ್, ಅವ್ರು ಹೇಳಿದ್ರು M1 M2 ನಿನ್ನೆ ತನಕ ಚಾಲಾವಣೆಯಲ್ಲಿತ್ತು, ಯಾಕೆ M1 M2 ರದ್ದು ಮಾಡಲಾಯಿತು ಅನ್ನುವಂಥದ್ದು ಯಾವ ಕಾರಣವನ್ನು ಕೊಟ್ಟಿದೆ ಸರ್ಕಾರ ಅಂತ? ಕಾರಣ ಅದಕ್ಕೆ ಏನಂತೇಳಿ ನಮ್ಮ ಗಮನಕ್ಕೆ ಇಲ್ಲ. ಸರ್ಕಾರ ಇಷ್ಟವರೆಗೆ ನಾವು ಯಾವುದೇ ಸ್ಪಷ್ಟ ಮಾಹಿತಿ ನೀಡಲಿಲ್ಲ. ಯಾಕೆ ಸ್ಪೀಡ್ ಗವರ್ನರ್ ಹಾಕಬೇಕು ಅಂತ ಸ್ಪಷ್ಟ ಮಾಹಿತಿ ನಮಗೆ ಇಷ್ಟವರೆಗೆ ಸಿಗಲಿಲ್ಲ. ನಾವು ಮಾಹಿತಿ ಕೊಟ್ಟಿದ್ದೇವೆ, ಸ್ಪೀಡ್ ಗವರ್ನರ್ ವೇಗ ನಿಯಂತ್ರ ಇಂಥ ವಾಹನಗಳು ಹಾಕಿದರೆ ಏನೇನು ನಮಗೆ ತೊಂದರೆ ಬರ್ತದೆ. ನಮ್ಮ ನಾಯಕರುಗಳ ಇದನ್ನು ಸವಿವರವಾಗಿ ಮಂತ್ರಿಗಳಿಗೆ ಹೇಳಿದ್ದಾರೆ. ಎಲ್ಲ ಇದರ ಸ್ಪೀಡ್ ಗವರ್ನರ್ ಮೊನ್ನೆ ಆದೇಶ ಬಂದ ನಂತರ ನಾವು ಸಾರಿಗೆ ಮಂತ್ರಿಗೆ ಸಿಕ್ಕಿದ್ದೇವೆ, ಗೃಹ ಮಂತ್ರಿಯವರು ಸಿಕ್ಕಿದ್ದೇವೆ, ಸಾರಿಗೆ ಆಯುಕ್ತರಿಗೆ ಸಿಕ್ಕಿದ್ದೇವೆ. ಎಲ್ಲ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ನಾಯಕರುಗಳು, ನಮ್ಮ ಜಿಲ್ಲೆಯ ನಾಯಕರುಗಳನ್ನು ಸೇರಿಸಿಕೊಂಡು ಎಲ್ಲ ಎಷ್ಟೋ ಸಲ ನಾವು ಬೆಂಗಳೂರು ಹೋಗಿ ಎಲ್ಲ ಭೇಟಿ ಮಾಡಿದ್ದೀವಿ. ನಾವು ಕಾರಣ ಕೊಡಲಿಲ್ಲ. ಅದು ಕಾರಣ ಹೇಳಿದಾದರೆ ಅದು ಕೋರ್ಟ್ ಆದೇಶ ಆಗಿದ್ದರಿಂದ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅದೇ ಮಾತು ಅವರು ಕೊಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ.
ಎಸ್ ಸರ್. ಇನ್ನು ಸಾಮಾನ್ಯವಾಗಿ ಹೇಳ್ತಾರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳಾಗ್ತದೆ ಈ ಸ್ಪೀಡ್ ಬ್ರೇಕರ್ ಅನ್ನ ಹಾಕೋದ್ರಿಂದ ಅಂತ. ಯಾವ ರೀತಿಯ ಟೆಕ್ನಿಕಲ್ ಸಮಸ್ಯೆಗಳಾಗ್ತದೆ ಸರ್ ಪರ್ಟಿಕ್ಯುಲರ್ ಆಗಿ ವೆಹಿಕಲ್ಗೆ ಅಂತ? ಅಲ್ಲ, ಸ್ಪೀಡ್ ಬ್ರೇಕರ್ ಹಾಕೋದ್ರಿಂದ ಟೆಕ್ನಿಕಲ್, ಸ್ಪೀಡ್ ಗವರ್ನರ್ ಇಂದ ಟೆಕ್ನಿಕಲ್ ಪಾಯಿಂಟ್ ಸ್ಪೀಡ್ ಜಾಸ್ತಿ ಆದ್ರೆ ಮಾತ್ರ ಅಲ್ಲಿ ಆಕ್ಸಿಡೆಂಟ್ ಆಗೋದು ಬಿಟ್ರೆ, ಅದರಲ್ಲಿ ಕೂಡ ಪ್ರೈವೇಟ್ ವೆಹಿಕಲ್, ಖಾಸಗಿ ವಾಹನವೇ ನಮ್ಮಕ್ಕಿಂತ ಜಾಸ್ತಿ ಫಾಸ್ಟ್ ಅಲ್ಲಿ ಹೋಗ್ತಾರೆ. ಹೌದು, ಎಸ್. ಅವರೇಜ್ ಇದು ಮಾಡಿದರೆ 100 ವೆಹಿಕಲ್ಗೆ 80% ವೆಹಿಕಲ್ ಪ್ರೈವೇಟ್ ವೆಹಿಕಲೇ ಆಕ್ಸಿಡೆಂಟ್ ಆಗೋದು. ಟ್ಯಾಕ್ಸಿಯವರು 2 ವರ್ಷ ಲೈಸೆನ್ಸ್ ತಗೊಂಡು ಅದರ ನಂತರ 2 ವರ್ಷ ಬ್ಯಾಜ್ ಬೇಕು ಅವರಿಗೆ, ಅಷ್ಟು ಇದಾದ ನಂತರವೇ ಅವನಿಗೆ ಡ್ರೈವರ್ ಅಂತೇಳಿ ಲೈಸೆನ್ಸ್ ಕೊಡುವಂಥದ್ದು. ಆ್ಯಕ್ಚುಲಿ ಅವನು ಕರೆಕ್ಟ್ ರೂಟಲ್ಲೇ ಇರ್ತಾನೆ. ಎದುರುಗಡೆ ಬಂದ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ತಾಗಿ ಅದು ಟ್ಯಾಕ್ಸಿಯವರಿಗೆ ಪ್ರಾಬ್ಲಮ್ ಆಗ್ತದೆ ಬಿಟ್ಟರೆ ಮತ್ತೆ ಇದರಿಂದ ಏನು ಪ್ರಯೋಜನ? ಟ್ಯಾಕ್ಸಿಯವರಿಗೆ ಮಾತ್ರ ಸ್ಪೀಡ್ ಗವರ್ನರ್ ಮಾಡಿ ಏನು ಪ್ರಯೋಜನ ಆಗಲಿಕ್ಕಿಲ್ಲ. ಎಲ್ರಿಗೂ ಮಾಡ್ಬೇಕಂತೇಳಿ ನಮ್ಮ ಒಂದು ಮುಂದೆ ಮುಂದೆ ನಿಮ್ಮ ಹೆಜ್ಜೆ ಏನು? ಇನ್ನು ಇಲ್ಲಿ ತನಕ ಸರ್ಕಾರ ಯಾವ ಸ್ಪಂದನೆಯನ್ನು ಕೊಟ್ಟಿದ್ಯಾ, ಯಾವ್ದಾದ್ರು ರೀತಿಯ ಭರವಸೆಯನ್ನು ಕೊಟ್ಟಿದ್ಯಾ ಅಂತ? ಇಲ್ಲ, ಇಷ್ಟವರೆಗೆ ನಮಗೆ ಯಾವುದೇ ಭರವಸೆ ಕೊಡಲಿಲ್ಲ. ಓಕೆ. ಇವತ್ತಿನ ತನಕ 12-1 ಗಂಟೆ ತನಕ ನಮಗೊಂದು ಭರವಸೆ ಇತ್ತು. ಯಾಕಂದರೆ ಏನು ಮಂತ್ರಿಯವರು ಪೇಪರನ್ನು ಕಳಿಸಿದ್ದಾರೆ, ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಉಂಟು ಅಂತ ನಮಗೆ ನ್ಯೂಸ್ ಬಂದಿದೆ. 2 ಗಂಟೆ ತನಕ ನೋಡಿದೆ. ನಾವು ಹೇಳಿದೆ, ನಾವು ನಮ್ಮನ್ನು ಸ್ಪಂದನ ಟಿ ವಿಯವರು ಕರೀತಿದ್ದಾರೆ, ನಾವು ಅವರಿಗೆ ಉತ್ತರ ಕೊಡಬೇಕು, ಏನಂತ ಉತ್ತರ ಕೊಡಲಿ ಕೇಳಿದೆ. ಅದಕ್ಕೆ ಹೇಳಿದ್ರು ಇಲ್ಲ ನಮಗೆ ಸಿಗಲಿಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿದರು. ಅದೇ ರೀತಿ ನಾವು ಸಿಗಲಿಲ್ಲ, ಯಾವುದೇ ನಮಗೆ ಭರವಸೆ ಸಿಗಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ರಘುಪತಿ ಭಟ್ರು ಹೇಳಿದರು, ಮುಂದಿನ ದಿನಗಳಲ್ಲಿ ನಾವು ಈಗ 5,000ಕ್ಕಿಂತಲೂ ಅಧಿಕ ನಮ್ಮ ಟ್ಯಾಕ್ಸಿ ಮ್ಯಾಕ್ಸಿಗ ಚಾಲಕರು ಮಾಲಕರು ವಾಹನಗಳು ಇದೆ. ಎಲ್ಲದನ್ನು ಕಾನೂನು ರೀತಿಯಲ್ಲಿ ಯಾವುದನ್ನು ಪ್ರೈವೇಟ್ ಗಾಡಿ ಮಾಡ್ಬೋದು, ಅನಧಿಕೃತ ವೈಟ್ ಬೋರ್ಡ್ ಯಾವ್ದು ಗಾಡಿ ಮಾಡ್ಬೋದು ಅಂತ ಚರ್ಚೆ ಮಾಡಿ ಎಲ್ಲದನ್ನು ನಾವು ಕೂಡ ವೈಟ್ ಬೋರ್ಡೇ ಮಾಡೋದು. ಓಕೆ. ಮತ್ತು ನಮಗೆ ಟ್ಯಾಕ್ಸಿ ಚಾಲಕರಿಗೆ ಬದುಕುವ ಬೇರೆ ದಾರಿ ಇಲ್ಲ. ಇಲ್ಲದಿದ್ದರೆ ಈಗ ಕಳ್ಳರಿಗೆ ಸರ್ಕಾರ ಕಳ್ಳರಿಗೆ ಸಹಕಾರ ಕೊಡೋದಾದರೆ ನಮ್ಮಂಥವರಿಗೆ ದುಡಿದು ತಿಂದ ಟ್ಯಾಕ್ಸಿ ತೆರಿಗೆ ಇನ್ಸೂರೆನ್ಸ್ ಎಲ್ಲವನ್ನು ಕಟ್ಟಿ ಎಲ್ಲವನ್ನು ಕರೆಕ್ಟಾಗಿ ಇಟ್ಟುಕೊಂಡು ನಾವು ದುಡಿಯುವಂಥವ್ರಿಗೆ ನಮಗೆ ಸಹಕಾರ ಸಿಗದಿದ್ದರೆ, ಕಳ್ಳ ಟ್ಯಾಕ್ಸಿಯವರು ಕಳ್ಳ ಬಾಡಿಗೆ ಮಾಡುವಂಥ ಅವರಿಗೆ ಸಹಕಾರ ಕೊಟ್ಟರೆ ನಾವು ಯಾವ ರೀತಿಯಲ್ಲಿ ಬದುಕಬಹುದು? ನಾವು ಮುಂದಿನ ದಿನಗಳಲ್ಲಿ ನಾನು ಹೊಸ ಹೇಳಿದ್ರೆ ನಮ್ಮಂಥ ಒಬ್ಬ ಟ್ಯಾಕ್ಸಿ ಚಾಲಕನು ಇನ್ನು ಮುಂದೆ ಇವರು ಸರ್ಕಾರದವರು ಸ್ಪೀಡ್ ಗವರ್ನರ್ನ ರದ್ದುಪಡಿಸಿ ಹೋದಲ್ಲಿ ಯಾವನೇ ಒಬ್ಬ ಟ್ಯಾಕ್ಸಿ ಚಾಲಕನು ನೇಣು ಬಿಗಿದು ಸಾಯುವ ಪರಿಸ್ಥಿತಿ ಗ್ಯಾರಂಟಿ ಬರ್ತದೆ. ಅಂಥ ಪರಿಸ್ಥಿತಿ ಇದೆ. ಒಂದು ಕಡೆಯಲ್ಲಿ ಬಾಡಿಗೆ ಇಲ್ಲ, ಒಂದು ಕಡೆಯಲ್ಲಿ ಅವನ ಬಾಡಿಗೆಯನ್ನು ಕಸಿದು ಕಳ್ಳ ಟ್ಯಾಕ್ಸಿಯವರು ಕೊಂಡು ಹೋಗ್ತಾರೆ, ಅವರು ಬಾಡಿಗೆ ಮಾಡ್ತಾರೆ. ಇವರು 1,000 ಬಾಡಿಗೆ ಅಂದರೆ ಅವರು 900ಗೆ 800 ರೂಪಾಯಿ ಹೋಗ್ತಾರೆ. ಯಾಕೆಂದರೆ ಅವರಿಗೆ ಯಾವುದೇ ಇನ್ಸೂರೆನ್ಸ್ ಕಟ್ಟಲಿಕ್ಕಿಲ್ಲ, ಯಾವುದೇ ತೆರಿಗೆ ಕಟ್ಟಲಿಕ್ಕಿಲ್ಲ, ಯಾವುದೇ ಅವನಿಗೆ ಬೇರೆ ರಾಜ್ಯಕ್ಕೆ ಹೋಗುವಾಗ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ತೆರಿಗೆ ಕಟ್ಟಬೇಕಾಗಿಲ್ಲ, ಕಣ್ಣು ಮುಚ್ಚಿಕೊಂಡು ಹೋಗ್ಬೋದು. ನಮಗೆ ಆಗಿಲ್ಲ, ಗೇಟ್ನಲ್ಲಿ ನಿಲ್ಲಿಸಿ ತೆರಿಗೆ ಕಟ್ಟಿ ಹಣ ಪಾವತಿ ಎಲ್ಲ ಮಾಡಿಕೊಂಡು ಆ ರಾಜ್ಯಕ್ಕೆ ಹೋಗಬೇಕು. ಅಷ್ಟು ಕಷ್ಟಪಟ್ಟು ನಾವು ಇನ್ನು ಮುಂದೆ ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಏನು ಘೋಷಣೆ ಮಾಡಿದೆ ಅಂದರೆ, ನಮ್ಮ ಟೂರಿಸ್ಟ್ ಟ್ಯಾಕ್ಸಿಗಳಿಗೆ ಏನು ಕಾನೂನು ರೀತಿಯಲ್ಲಿ ನಾವು ಕೂಡ ಪ್ರೈವೇಟ್ ಮಾಡಿ ನಮಗೆ ಕೂಡ ಬದುಕುವ ರೀತಿ ಮಾಡಿಕೊಡ್ಬೇಕಂತ ನಾವು ಮೊನ್ನೆ ಘೋಷಣೆ ಮಾಡಿದ್ದೇವೆ. ಈ ವಿಚಾರದಲ್ಲಿ ಒಂದಷ್ಟು ಕಾನೂನಾತ್ಮಕ ತೊಡಕುಗಳು ಬರೋದಿಲ್ವಾ ನಿಮಗೆ? ಬರ್ತದೆ, ತುಂಬ ತೊಡಕು ಬರ್ತದೆ. ಯಾಕಂದರೆ ಮೇಡಮ್, ಈಗ ಪೊಲೀಸರಾಗಲಿ, RTO ಆಗಲಿ, ಸಂಚಾರಿ ಪೊಲೀಸರಾಗಲಿ ಯಾವುದೇ ವೈಟ್ ಬೋರ್ಡನ್ನು ನಿಲ್ಲಿಸಿ ಚೆಕ್ಕಿಂಗ್ ಮಾಡೋದಿಲ್ಲ. ಇಷ್ಟರವರೆಗೆ ಚೆಕ್ ಮಾಡಲಿಲ್ಲ. ಕಾನೂನು ಪ್ರಕಾರ ಅವರು ಮಾಡಲೇಬೇಕು, ಮಾಡೋದಿಲ್ಲ. ಇನ್ನು ಮುಂದೆ ನಾವು ಎಲ್ಲ ವಾಹನಗಳು ಪ್ರೈವೇಟ್ ಮಾಡಿ ಬಾಡಿಗೆ ಮಾಡಿದರೆ ಎಲ್ಲ ವಾಹನವನ್ನು ಇವರು ನಿಲ್ಲಿಸ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತುಂಟು ಈ ಟ್ಯಾಕ್ಸಿ ಬಾಡಿಗೆ ಮಾಡುವ ವಾಹನ ಅಂತ ಗೊತ್ತುಂಟು. ಈಗ ನನ್ನ ಪರಿಚಯ ಇದೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಪರಿಚಯ ಇದೆ, RTO ನಮ್ಮ ಪರಿಚಯ ಇದೆ. ಇವನು ಕಲ್ಲ ಪ್ರೈವೇಟ್ ಟೂರಿಸ್ಟ್ ಗಾಡಿಯನ್ನು ಪ್ರೈವೇಟ್ ಮಾಡಿ ಬಾಡಿಗೆ ಮಾಡ್ತಾನೆ, ಬಾ ಇಲ್ಲದ ನನ್ನ ಕರೀತಾರೆ. ಅದು ಯಾರು ಇದು ಯಾರು ಎಲ್ಲ ಕೇಳ್ತಾರೆ, ನಮ್ಮನ್ನು ಕೇಳ್ತಾರೆ. ಆದರೆ ಈಗ ಮೊದಲು ಬಾಡಿಗೆ ಯಾರು ಮಾಡಿದರೆ ಅವರನ್ನು ಯಾರು ಕೂಡ ಕೇಳುವವರಿಲ್ಲ. ಹಾಗಾದ್ರೆ ಸರ್ ಆಗೊಂದು ಸಮಾಜದಲ್ಲಿ ಈ ಸಮಸ್ಯೆಗೆ ಪರಿಹಾರ ಇಲ್ವಾ ಅಂತ? ಒಂದ ಸ್ಪೀಡ್ ಬ್ರೇಕರ್ ಅನ್ನ ನಿಲ್ಲಿಸಬೇಕು ಅಥವಾ ಎಲ್ಲದಕ್ಕೂ ಸ್ಪೀಡ್ ಬ್ರೇಕರ್ ಅನ್ನ ಹಾಕಬೇಕು. ಸೊ ಈ ನಿಟ್ಟಿನಲ್ಲಿ ಬೇರೆ ಯಾವ ರೀತಿಯ ಪರಿಹಾರವನ್ನು ಕೇಳ್ತೀರಾ ಅಂತ? ಬೇರೆ ಯಾವ ರೀತಿಯಲ್ಲಿ ಪರಿಹಾರ ಕೇಳ್ತೀರಾ ಅಂತ ಹೇಳಿದ್ರೆ, ಎಲ್ಲಾ ವೆಹಿಕಲ್ಗೂ ಇವರು ವೇಗ ನಿಯಂತ್ರಣವನ್ನು ಅಳವಡಿಸಬೇಕು, ನಂಬರ್ 1. ಇಲ್ಲ ಆ 80 ಸ್ಪೀಡ್ ಇದ್ದದನ್ನ 120ಗೆ ನಮಗೆ ಕೊಡ್ಬೇಕು ಅವರು. ಮ್ಯಾಕ್ಸಿಮಮ್ 80 ಸ್ಪೀಡ್ ಅಂತ ಹೇಳಿ ಉಂಟು, ಅದನ್ನ 120ಗೆ ಕೊಟ್ಟು ಇವ್ರು ಕೊಡುವಂತಹ ಸ್ಪೀಡ್ ಗವರ್ನರ್ಗೆ ನಮಗೆ ವಾರಂಟಿ ಕೊಡಬೇಕು.
ಓಕೆ ಅದರಲ್ಲಿ ಏನೇ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆದ್ರೂ ಅದಕ್ಕೆ ವಾರಂಟಿ ಇಲ್ಲ. ಎಲ್ಲವೂ ತೊಂದರೆ, ಒಳಗೆ ಪ್ಯಾಸೆಂಜರಿಗೆ ಕೂತವರಿಗೂ ತೊಂದರೆ, ಡ್ರೈವರಿಗೂ ತೊಂದರೆ, ಓನರಿಗೂ ತೊಂದರೆ, ಎದುರುಗಡೆ ಗಾಡಿಯವನಿಗೂ ತೊಂದರೆ ಆಗ್ತದೆ. ಇದರಿಂದ ಇವರು ಎಲ್ಲ ವಾಹನಗಳಿಗೂ ಸ್ಪೀಡ್ ಗವರ್ನರ್ನ ಅಳವಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಆ ವೇಗದ ಮಿತಿಯನ್ನ 80 ಇದ್ದದನ್ನ 120ಗೆ ಮಾಡಬೇಕು. ಹೌದು, ಈಗ ಎಲ್ಲ ಮಾಡಿದ್ರು ಕೂಡ ಪ್ರೈವೇಟ್ ಮತ್ತೆ ಎಲ್ಲ ವೆಹಿಕಲ್ಸ್ ಗಳಿಗೂ ಕೊಡಬೇಕು ಅಂತ ಅಲ್ಲ, ಆದ್ರೆ ಆ ಸ್ಪೀಡ್ ಗವರ್ನರ್ಗೆ ನಮ್ಗೆ ವಾರಂಟಿ ಕೊಡ್ಬೇಕು ಅವರು. ಹೌದು, ಒಂದ್ ವೇಳೆ ಇದು ಹಾಕಿ 2 ದಿವಸದಲ್ಲಿ ಹಾಳಾದ್ರೂ ನಮ್ಗೆ ಯಾರ ಹತ್ರ ತಗೊಂಡು ಹೋಗ್ಬೇಕು, ಎಲ್ಲಿ ರಿಪೇರಿ ಮಾಡಬೇಕು, ಅದು ಏನು ಅದರ ಬಗ್ಗೆ ಕೊಡ್ಲಿಲ್ಲ ನಮ್ಗೆ. ಸ್ಪೀಡ್ ಗವರ್ನರ್ ಹಾಕಿ 15,000 ರೂಪಾಯಿ ಕೊಟ್ಟು ಸ್ಪೀಡ್ ಗವರ್ನರ್ ಹಾಕಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ತೇವೆ ಅಂತೇಳಿ RTOದವ್ರು ಹೇಳ್ತಾರೆ ಬಿಟ್ರೆ ಅದರ ಬಗ್ಗೆ ಮತ್ತೆ ಹಿಂದಿನ ಏನೂ ಇದಿಲ್ಲ ನಮ್ಗೆ. ಅದು ಬಹಳ ತೊಂದರೆ ಇಲ್ಲ ಇಲ್ಲ. ಈಗ ನೀವು ಬೇರೆ ಕಂಪನಿಯ ಸ್ಪೀಡ್ ಗವರ್ನರ್ ಹಾಕ್ತೇನೆ ಅಂತಂದ್ರೆ ಏನ್ ಹೇಳ್ತಾರೆ ಸರ್ಕಾರ ಅಥವಾ RTO ಅಂತ? ಬೇರೆ ಕಂಪನಿಗೆ ಕೊಡ್ಲಿಲ್ಲ, ಇದು 2 ಕಂಪನಿಗೆ ಕೊಟ್ಟದ್ದು, ರೋಸ್ಮ್ಯಾಟರ್ ಮತ್ತೆ ಪಿಕಾಲ್ ಮತ್ತೆ 2 ಅದು ನೋಟಿಫಿಕೇಶನ್ RTO ಅವರಿಗೆ ಕೂಡ ಬಂದಿದೆ. ಹೌದು, RTO ಅವರು ಕೂಡ ಹೇಳ್ತಾರೆ ಅದೇ ಕಂಪನಿ ತಗೊಂಡು ಬನ್ನಿ, ಬೇರೆ ಕಂಪನಿ ಆಗುದಿಲ್ಲ. RTO ಅವರು ಕೂಡ ಬ್ರೇಕ್ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾರೆ. ಓಕೆ, ಸೊ ಇದ್ಯಾವ ಕಾರಣ? ಅದರ ಹಿಂದ್ಗಡೆ ಅದೇ ಕೈವಾಡ, ಭ್ರಷ್ಟಾಚಾರ, ಇದೆಲ್ಲ ಭ್ರಷ್ಟಾಚಾರ. ಓಕೆ, ಅದಕ್ಕೆ ರೇಟ್ ಎಷ್ಟುಂಟು ಅದು ರೇಟ್ ಲಿಸ್ಟ್ ಕೊಡುದಿಲ್ಲ. ಸೊ ನೀವಲ್ಲಿ ಹಾಕ್ಲಿಕ್ಕೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದು. ನಮ್ಗೆ ಒಂದು ರೇಟ್ ಲಿಸ್ಟ್ ಅಂದ್ರೆ 14,000 ಅಂತ ಒಂದು ಪೇಪರ್ ನಲ್ಲಿ ಬರೆದು ಸೀಲ್ ಹಾಕಿ ಕೊಡ್ತಾರೆ. ಓಕೆ, ಸೊ ಈಗ ಮೋದಿ ಅವರು GST ಅಂತ ಮಾಡಿಕೊಟ್ಟಿದ್ದಾರೆ. GST ನಾವು ಹೋಟೆಲ್ ಊಟ ಮಾಡಿದ್ರೆ ನಮ್ಮ GST ಅಂತ ನಾವು ಅದರಲ್ಲಿ ಕೆಳಗೆ ಇದೆ ನಿಜ. ಒಂದು 500 ರೂಪಾಯಿ ಬಿಲ್ ಆದರೆ GST ಅಂತ ಇದೆ, ಇರಲಿ, ಅದು ನಾವು GST ಬಗ್ಗೆ ನಮಗೆ ಮಾತಾಡಲಿಕ್ಕೆ ಇದಿಲ್ಲ. 14,000 ರೂಪಾಯಿ ಒಂದು ಸ್ಪೀಡ್ ಗವರ್ನರ್ ವಸ್ತನ್ನು ತಗೊಳ್ಳುವಾಗ ಅದಕ್ಕೆ ಯಾಕೆ GST ಬಿಲ್ ಕೊಡೋದಿಲ್ಲ? ಅದರ ಬಿಲ್ ಎಷ್ಟು, ಅದಕ್ಕೆ ಆ ಸ್ಪೀಡ್ ಗವರ್ನರ್ಗೆ ಎಷ್ಟು ರೇಟ್ ಇದೆ, ಅದರ ಮೇಲೆ ಎಷ್ಟು GST ಹಾಕಿದ್ದಾರೆ, ಅದು ಯಾಕೆ ಕೊಡುವುದಿಲ್ಲ? ನಮ್ಗೆ ಅದು ಬೇಕೀಗ. ಓಕೆ ಸರ್, ಇನ್ನು ಈ ವಿಚಾರವಾಗಿ ರಾಜಕಾರಣಿಗಳನ್ನು ಸಂಪರ್ಕಿಸಿದರೆ, ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಸೊ ಈ ಮುಖಾಂತರ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ತಯಾರಿದ್ದೀರಾ ಹೇಗೆ ಅಂತ? ಅದು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯದ ಪ್ರಮುಖ ನಾಯಕರ ಹತ್ರ ನಾವು ಕುಳಿತು ಚರ್ಚಿಸಿ ಮುಂದೆ ಏನ್ ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ತಾರೆ. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ 2 ಕಂಪನಿಗಳದ್ದು ಮಾತ್ರ ತಗೊಂಡಿರೋದು ಯಾಕೆ ಅಂತಕ್ಕಂಥ ವಿಚಾರದಲ್ಲಿ ಪ್ರಶ್ನೆ ಮಾಡಬಹುದಾ ಹೇಗೆ ಅಂತ? ಹೌದು, ಅದು ಪ್ರಶ್ನೆ ಕೇಳಿದೆ ನಾವು. ಅಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಮೊನ್ನೆ ನಮ್ಮ ಸಾರಿಗೆ ಮಂತ್ರಿಯವರು ಹೇಳಿ ಅದರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ನಾನು ಅದರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಅದು ಈಗೀಗ ಒಂದು ನ್ಯೂಸ್ ಬರ್ತಾ ಉಂಟು, ಬೇರೆ ಬೇರೆ ಕಂಪನಿಗೆ ಅದರ ಕೊಟ್ಟಿದ್ದಾರೆ ಅಂತ ಈಗ ಒಂದು ಸ್ವಲ್ಪ ನ್ಯೂಸ್ ಬರ್ತಾ ಉಂಟು. ಆದರೆ ಇಷ್ಟವರೆಗೆ ನಮಗೆ ಯಾವುದೇ ಕರೆಕ್ಟ್ ಮಾಹಿತಿ ಬರಲಿಲ್ಲ. ಇನ್ನು ಈ ವಿಚಾರದಲ್ಲಿ ಬಿಲ್ ಕೊಡೋದಿಲ್ಲ ಅನ್ನುವಂತ ನಿಮಗೆ ಹೇಗೆ ಗೊತ್ತಾಯ್ತು ಸರ್? ಇದುವರೆಗೂ ನೀವೇನೋ ಬಿಲ್ ಅಂದ್ರೆ ಹೌದು, ನಮ್ಮ ಮೆಂಬರ್ ಅವರು ತಗೊಂಡ್ರೆ ಅವ್ರು ಬಿಲ್ ಕೊಡುದಿಲ್ಲ. ಅವ್ರು ಕೇಳಿದಾರಾ ಇಲ್ವಾ? ಬಿಲ್ ಕೇಳಿದ್ದಾರೆ, ನಮ್ಗೆ ಬಿಲ್ ಬೇಕು, ಬಿಲ್ ಕೇಳಿದ್ದಾರೆ. ವಾರಂಟಿ ಕೊಡುದಿಲ್ಲ, ಮುಖ್ಯವಾಗಿ ನಮ್ಗೆ ಬಿಲ್ ಬೇಡ, ವಾರಂಟಿ ಕೊಡ್ಲಿ. ವಸ್ತು ತಗೊಂಡ್ರು ಕೂಡ ಒಂದು ವಾರಂಟಿ ಇರುತ್ತೆ, ಒಂದು ಬಿಲ್ ಇರುತ್ತೆ. ಈ ವಿಚಾರದಲ್ಲಿ ಯಾಕೆ ಇಷ್ಟು ಹಾಗಾದರೆ ಬಿಲ್ ಕೊಡದ ವಸ್ತು ಮಾರ್ಕೆಟ್ ನಲ್ಲಿ, ಒಂದು ಸಂತೆ ಮಾರ್ಕೆಟ್ ನಲ್ಲಿ ಒಂದು ಆಡುವ ಮಗುಗೆ ಒಂದು ವಸ್ತು ಏನು ಟಾಯ್ಸ್ ಆಟ ಸಾಮಾನು ತಗೊಂಡು ಹಾಗೆ ಅದೇ ವಸ್ತು ಇದನ್ನು ಕೂಡ ತಗೊಂಡ ಹಾಗೆ ಆಯ್ತು. ಅದೊಂದು ತೆಗೊಳ್ಳೋದು ಒಂದೇ, ಇದನ್ನು ತೆಗೊಳ್ಳೋದು ಒಂದೇ. ನಾವು ಅದು ಹಾಲಾದರೆ ಇನ್ನೊಂದ್ಸಲ ಇದು ಹಾಲಾಯ್ತು ಅಂತ ಇನ್ನೊಂದು ಮಾರ್ಕೆಟ್ ನಲ್ಲಿ ಹೋಗಿ ಅವನನ್ನು ಹುಡ್ಕೊಂಡು ನಾವು ಅವರು ಕೊಡ್ತೇವೆ, ಕೊಡುದಿಲ್ಲ. ಅದೇ ರೀತಿ ಇನ್ನೊಂದ್ಸಲ ಅವನ ಅಂಗಡಿಗೆ ಹೋದ್ರೆ ಇದು ಇಲ್ಲ ಇಲ್ಲ ನಮ್ಗೆ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು. ಖಂಡಿತ. ಒಂದು ಕರೆ ಇದೆ. ಹಲೋ ಹಲೋ ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮೂಡಬಳ್ಳಿಯಿಂದ ಸತೀಶ್ ಅಂತ. ಎಸ್, ಹೇಳಿ ಸತೀಶ್ ಅವರ. ಸ್ಪೀಡ್ ಬ್ರೇಕರ್ ಈ ವಿಚಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ ಸರ್ಕಾರದಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ಅಂತ? ಖಂಡಿತವಾಗಿಯೂ ಭ್ರಷ್ಟಾಚಾರ ಇದು. ಕಣ್ಣಿಲ್ಲದವ ಕೂಡ ಹೇಳ್ತಾನೆ ಇದು ಭ್ರಷ್ಟಾಚಾರ ಅಂತ. ಪ್ರತಿಯೊಬ್ಬ ಸಾರಿಗೆ ಮಂತ್ರಿ ಬಂದು ಇದು ಒಮ್ಮೆ ಹಾಕ್ತಾರೆ, ಒಮ್ಮೆ ಅದನ್ನು ತೆಗೆದಾಕ್ತಾರೆ. ಸಾರಿಗೆ ಮಂತ್ರಿ ಬರ್ತಾನೆ, ಅವನು ಅದೇ ರೀತಿ ಈ ಕಾಯ್ದೆ ಬರ್ಬೇಕಂತ ಹೇಳ್ತಾರೆ. ಮೊದಲು ಅಶೋಕ್ ಇರುವಾಗ ಕೂಡ ಬಂದಿತ್ತು, ಆಮೇಲೆ ಅದು ನಮ್ಮಲ್ಲಿ ಒತ್ತಡದಿಂದ ಅದು ಕ್ಯಾನ್ಸಲ್ ಆಗೋಯ್ತು. ಈಗ ಪುನಃ ಈಗ ರೇವಣ್ಣವ್ರು ಬಂದರೆ ಈಗ ಹಾಕ್ಬೇಕಂತ ಕಾನೂನು ಬಂದಿದೆ. ಇದು ನಮ್ಗೆ ಮಾನ್ಯ ರಮೇಶ್ ಕೋಟೆನಲ್ಲಿ ವಿನಂತಿ, ನಮ್ಗೆ ಇದು 3,000 ಅಲ್ಲ 1,000 ರೂಪಾಯಿಗೆ ಸಿಕ್ಕಿದ್ದು ನಮ್ಗೆ ಸ್ಪೀಡ್ ಗವರ್ನರ್ ಬೇಡ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಅಪಘಾತವಾಗುವುದೇ ಹೆಚ್ಚು ಇದರಲ್ಲಿ. ಈಗ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಖಾಸಗಿ ವಾಹನಗಳೇ ರಾಶಿ ಬಿದ್ದಿರ್ತದೆ ಅಪಘಾತ ಹೊಂದಿದ ಗಾಡಿಗಳು. ಟೂರಿಸ್ಟ್ ವಾಹನಗಳು ಬರೇ ಕಡಿಮೆ. ಇದು ಟೂರಿಸ್ಟ್ ವಾಹನಗಳಿಗೆ ಮಾತ್ರ ಯಾಕೆ ಸ್ಪೀಡ್ ಗವರ್ನರ್ ಅಗತ್ಯ? ಪ್ರೈವೇಟ್ಗೆ ಯಾಕೆ ಹಾಕುದಿಲ್ಲ? MLA ಗಾಡಿಗೆ ಹಾಕುದಿಲ್ಲ? ಅವ್ರದ್ದು ಹೋಗುದಿಲ್ವಾ 150 200 ಅವ್ರ ಗಾಡಿ ಆಕ್ಸಿಡೆಂಟ್ ಆಗುದಿಲ್ವಾ? ಹಾಕುದಿಲ್ಲ. ಮತ್ತೆ ಇವರು ಮೊನ್ನೆ ಹೋರಾಟ ಮಾಡಿದ್ರೆ ಬಹಳ ಖುಷಿಯಾಗಿದೆ.
ಅಂದ್ರೆ ಕೊನೆಯಲ್ಲಿ ಒಂದು ಸ್ವಲ್ಪ ಅದರಲ್ಲಿ ರಾಜಕೀಯ ಬಂತಂತಲ್ಲಿ ಸ್ವಲ್ಪ ಕಂಡು ಬರ್ತದೆ. ಮನೆ ಕೊಡುವಾಗ ಅಲ್ಲಿ ಸ್ವಲ್ಪ ಬಿಜೆಪಿ ಮುಖಂಡರಲ್ಲಿ ಕಾಣ್ತಾ ಇದ್ರು, ಅದು ಯಾಕೆ ಬಂದ್ರು ಏನಂತ. ರಘುಪತಿ ಭಟ್ ಅವರು ಇದ್ರು ಅನ್ನುವಂತ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಸಂಘಟನೆ ಅಂತ ಹೇಳ್ತಾ ಇದ್ರು. ಓಕೆ, ಅಲ್ಲಿ ಕೊನೆಯಲ್ಲಿ ನೋಡುವಾಗ ಸ್ವಲ್ಪ ಬಿಜೆಪಿ ಮುಖಂಡರು ಬಂದು ಮನೆ ಕೊಡುವಾಗ ಅಲ್ಲಿದ್ದು ಇವರು MP ನಮ್ಮ ಉಸ್ತುವಾರಿ ಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ಓಕೆ ಓಕೆ, ಸೊ ಅದಕ್ಕೆ ಏನ್ ಹೇಳ್ತೀರಾ? ಸ್ವಲ್ಪ ಏನೋ ಒಂಚೂರು ರಾಜಕೀಯ ಬಂದಾಗೆ ಕಾಣ್ತಾ ಉಂಟು ಸಂಘಟನೆಯಲ್ಲಿ ಅಂತ. ಎಸ್, ಆ ವಿಚಾರ ಹೇಳಿಬಿಡಿ ಸರ್. ರಘುಪತಿ ಭಟ್ ಅವರು ಬಹಳ ಮುಖ್ಯವಾಗಿ ರಘುಪತಿ ಭಟ್ ಬಿಜೆಪಿಯ ಮಾಜಿ ಶಾಸಕರು, ನಮ್ಮ ಜಿಲ್ಲಾ ಅಧ್ಯಕ್ಷರು. ಅವರು ರಾಜಕೀಯ ಪ್ರವೇಶ ಮಾಡುವ ಮುಂಚೆನೇ ನಮ್ಮೊಟ್ಟಿದ್ದವರು. 1997ರಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಅವರು. ನಾವು ಬೈಲ ಮಾಡಿ ಅವರಿಂದಲೇ ಬೈಲ ಮಾಡಿದ್ವಿ ನಾವು. ಓಕೆ, ನಿಮ್ಮ ಸಂಘಟನೆಯ ಬೈಲ ಅವರಿಂದಲೇ ಪ್ರಾರಂಭ ಅಲ್ಲ, ಅಂದರೆ ನಾವು ಎಲ್ಲ ಸೇರಿಕೊಂಡು ಮಾಡಿದೆವು. ಅವರನ್ನು ಮುಂದಿಟ್ಟುಕೊಂಡು ನಾವು ಮಾಡಿದೆವು. ಅವ್ರದ್ದು ಅವಾಗ ಟ್ಯಾಕ್ಸಿ ಇತ್ತು, 8-10 ಟೂರಿಸ್ಟ್ ಟ್ಯಾಕ್ಸಿ ಇತ್ತು ಅವ್ರದ್ರ. ಓಕೆ, ಅವರು ಕೂಡ ಒಬ್ಬ ಟ್ಯಾಕ್ಸಿ ಚಾಲಕನಲ್ಲ, ಮಾಲಕರಿದ್ದರು. ಓಕೆ, ಆ ಸಮಯದಲ್ಲಿ ನಾವು ಅವರನ್ನು ಒಂದು ನಮ್ಮ ಸಂಸ್ಥೆಗೆ ತಗೊಂಡು ಬಂದು, ನಮಗೆ ಯಾಕೆಂದರೆ ನಮಗೆ ಸ್ವಲ್ಪ ಅವರು ಬಲವಂತವರು ಬೇಕಿತ್ತು. ಯಾವುದೇ ಹಣದ ಕೊರತೆ ಇರಲಿ, ಒಬ್ಬ ಯೋಗ್ಯ ವ್ಯಕ್ತಿ ಆ ಸಮಯದಲ್ಲಿ ನಮಗೆ ಬೇಕಿತ್ತು. ನಮಗೆ ಯೋಗ್ಯ ವ್ಯಕ್ತಿ ಅಂದರೆ ಇವರು ಸಿಕ್ಕಿದ್ದು ಆ ಸಮಯ, ರಘುಪತಿ ಭಟ್ರು. ಅವರು ನಾವು ಜಿಲ್ಲಾ ಉಪಾಧ್ಯಕ್ಷರ ಮಾಡಿದ್ದೇವೆ. ಆವಾಗ ಯಾವುದೇ ರಾಜಕೀಯ ಇರಲಿಲ್ಲ, ಅವ್ರದ್ದು ಬಿಜೆಪಿ ಅದು ಇದು. ರಾಜಕೀಯ ಪ್ರವೇಶಕ್ಕೂ ಮುನ್ನವೇ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದಲ್ಲಿ ಇದ್ದವರು, ಉಪಾಧ್ಯಕ್ಷರಾಗಿದ್ದವರು. ಅವತ್ತಿನಿಂದ ಇವತ್ತಿನ ತನಕ ಅವರು ನಿಮ್ಮ ಸಂಘ. ಹೌದೌದು. ಇವರು ನಮ್ಮ ಸತೀಶ್ ಅವರು ಕೇಳಿದ ಉತ್ತರಕ್ಕೆ ಮೊನ್ನೆ ದಿನ ಲಾಸ್ಟ್ ಕೊನೆಗೆ ನಮಗೆ ಕೂಡ ಗೊತ್ತಿರಲಿಲ್ಲ. ಶೀಲಾ ಶೆಟ್ಟಿ ಅವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ್ ಬಾಬು ಅವರು, ಮತ್ತೆ ನಮ್ಮ ಸಚಿವರಾದಂಥ ಮಾಜಿ ಸಚಿವರಂತ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ದಾರೆ. ಅವರನ್ನು ನಾವು ನಮ್ಮ ಅಧ್ಯಕ್ಷರು ಕರೆದಿದ್ದಾರೆ. ಅದು ಅವರಾಗಿ ಅಲ್ಲಿ ಬಂದವರು ನಮ್ಮೊಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ, ನಮ್ಗೆ ಅದು ಗೊತ್ತಿಲ್ಲ. ಅಚಾನಕಿ ಬಂದಿದ್ದಾರೆ. ನಾವು ಅವರಿಗೆ ಒಂದು ಗೌರವ ಕೊಟ್ಟಿದ್ದೇವೆ. ಯಾಕೆಂದರೆ ಅವರು ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಗೌರವ ಕೊಟ್ಟಿದ್ದೇವೆ. ನನ್ನ ಲೆಕ್ಕ ಪ್ರಕಾರದಲ್ಲಿ ರಘುಪತಿ ಭಟ್ರು ಮತ್ತು ನಮ್ಮ ಜಿಲ್ಲೆಯ ಮುಖಂಡರುಗಳಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರುಗಳು 8 ಜನ ಇದ್ದಾರೆ, ಕಾರ್ಯದರ್ಶಿಗಳು 8 ಜನ ಇದ್ದಾರೆ. ಹಾಗೆ ನಮ್ಮ ಒಂದು ಗ್ರೂಪ್ ಏನಿದೆ ಅಲ್ಲಿ ನಾವೇ ಇಂಪಾರ್ಟೆಂಟ್. ಇಲ್ಲ, ನಾವು ರಾಜಕೀಯ ರಹಿತವಾಗಿ ಇರುವ ಸಂಘಟನೆ. ಉಡುಪಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಅಂದರೆ ಒಂದು ರಾಜಕೀಯ ರಹಿತವಾಗಿ ಇರಬೇಕಂದ್ರೆ ನಮ್ಮೊಂದು ಆಸೆ. ಅದು ಮೊನ್ನೆ ಅವರು ಬಂದರೆ ಅವರು ಕರೆದದ ಅಲ್ಲ, ಅವರೇ ಬಂದದ ಅಂತ ನಮಗೆ ಆ ಸಭೆಯಲ್ಲಿ ನಾವು ಎಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಅದರ ಬಗ್ಗೆ ನಾನು ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಅವರನ್ನು ನಾವೇನು ಕರೀಲಿಲ್ಲ. ಎಲ್ಲೋ ಯಾವುದೋ ಒಂದು ಜಿಲ್ಲಾಧಿಕಾರಿ ಕಚೇರಿ ಹೋಗುವಾಗ ಅಲ್ಲಿ ಬಂದ್ರ ಅಂತ ಇರ್ಬೋದು. ಇಲ್ಲ, ರಾಜಕೀಯ ಲೇಪ ಇಲ್ಲ. ನಾವು ನಮ್ಮ ಸತೀಶ್ ಅವರು ಕೇಳಿದರೆ ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರಿಗೆ ಏನೋ ಮನವಿ ಕೊಟ್ಟಿದ್ದಾರಂತ. ನಾವು ಕೊಡಲಿಲ್ಲ, ಅವರಿಗೆ ಮನವಿ ಕೊಡಲಿಲ್ಲ. ನಿಜವಾಗಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೇನೆ, ಮನವಿ ಕೊಡಲಿಲ್ಲ. ಅದು ನಮ್ಮ ತಪ್ಪಿರಬಹುದು. ನಾವೇನೆಂದರೆ ನಮ್ಮ ಒಂದು ರಾಜಕೀಯ ರಹಿತವಾಗಿ ಸಂಘಟನೆ ನಡೆಸುವಂಥ ಅದೇ ನಾವು ಒಂದು ಲೆಕ್ಕಾಚಾರದಲ್ಲಿ ಹೋಗಿದ್ದೀವಿ. ಪ್ರತಿಭಟನೆ ಆದ್ಮೇಲೆ ಮತ್ತೆ ಬೇರೆ ಯಾರಿಗೆ ಮನವಿ ಕೊಟ್ರಿ ಅಂತ? ಪ್ರತಿಭಟನೆ ಆದ ನಂತರ ನಾವು ಸಾರಿಗೆ ಅಧಿಕಾರಿಗಳಿಗೆ ಮಾತ್ರ ಕೊಟ್ಟರು. ಮತ್ತೆ ಯಾರಿಗೂ ರಾಜಕೀಯ ಪಕ್ಷದ ಇಲ್ಲ. ಆ ವಿಚಾರದಲ್ಲಿ ರಾಜಕೀಯವಾಗಿ ಬಹಳ ಸ್ಪಷ್ಟವಾಗಿದೆ. ಎಲ್ಲೊಂದ್ ಕಡೆ ರಘುಪತಿ ಭಟ್ ಅವರಿದ್ದು ನೀವು ಶಾಸಕರಿಗೂ ಅಥವಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೀರಿ, ಅಲ್ಲೊಂದ್ ಕಡೆ ರಾಜಕೀಯ ಕ್ಲಾಶ್ ಬರ್ತಾ ಇತ್ತೇನೋ, ಪಕ್ಷಗಳ ಕ್ಲಾಶ್ ಬರ್ತಾ ಇತ್ತೇನೋ. ಸೊ ಆ ರೀತಿ ಯಾವ ಗೊಂದಲ ಯಾರಿಗೂ ಕೊಡ್ಲಿಲ್ಲ. ಅವ್ರು ಬಂದವರಿಗೂ ಕೂಡ ನಾವು ಇದು ಶ್ರೀನಿವಾಸ ಪೂಜಾರಿ ಅವರು ಮಾಜಿ ಸಚಿವರು, ಈಗ MLC ಅವರು, ಅವರೊಂದು ಮಾತನಾಡಲಿಕ್ಕೆ ಅವಕಾಶ ನಾವು ಕೊಟ್ಟಿದ್ದೇವೆ. ಅವರೊಂದು ಯಾಕೆಂದ್ರೆ ವಿಧಾನಸಭೆಯಲ್ಲಿ ಮಾತಾಡೋ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಅವ್ರು ಮಾತಾಡೋ ಅಧಿಕಾರ ಇದೆ ಅವರಿಗೆ. ಅವರು ಮಾತಾಡಿದ್ದಾರೆ, ಅವರಿಗೆ ಇದು ನಾವು ಮೈಕ್ ಕೊಟ್ಟಿದ್ದೇವೆ. ಮತ್ತಷ್ಟು ಚರ್ಚೆ ಮಾಡೋಣ, ಒಂದು ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಬಹುತೇಕ ಟ್ಯಾಕ್ಸಿ ಚಾಲಕ ಮತ್ತು ಮಾಲಕ ಸಂಘದ ಬೇಡಿಕೆಗಳು ಏನಿದೆ, ಆ ಬೇಡಿಕೆಗಳಿಗೆ ಆದಷ್ಟು ಬೇಗ ಪ್ರತಿಸ್ಪಂದನೆಯನ್ನು ಕೊಡಬೇಕಾಗಿದೆ ಸರ್ಕಾರ. ಆ ನಿಟ್ಟಿನಲ್ಲಿ ಮತ್ತಷ್ಟು ಚರ್ಚೆ ಮಾಡ್ತೇವೆ. ಅದಕ್ಕೂ ಮುಂದೆ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ವೀಕ್ಷಕರ, ಟ್ಯಾಕ್ಸಿ ಪ್ರೊಟೆಸ್ಟ್ ಅನ್ನುವಂಥದ್ದು ಬಹುತೇಕ ಸರ್ಕಾರವನ್ನು ಎಚ್ಚರಿಸೋದಕ್ಕೆ ಮಾಡ್ತಾ ಇರುವಂಥದ್ದು. ಬಹುಶಃ ಸರ್ಕಾರ ಇನ್ನೊಂದು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಕಂಪನಿಗಳ ನಡುವೆ ಭ್ರಷ್ಟಾಚಾರ ನಡೆದಿದೆಯೋ, ಗೋಲ್ಮಾಲ್ ನಡೆದಿದೆಯೋ ಅದೆಲ್ಲವೂ ಕೂಡ ಸೆಕೆಂಡ್ರೆ. ಆದರೆ ಇವತ್ತಿಗೆ ಟ್ಯಾಕ್ಸಿ ಮಾಲಕರು ಮತ್ತು ಚಾಲಕರ ಸಂಘ ಏನು ಬಯಸ್ತಾ ಇದೆ, ಯಾವ ಬೇಡಿಕೆಗಳನ್ನಿಟ್ಟಿದೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಸ್ಪಂದನೆಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಆಶಯ. ಆ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಎಸ್ ರಾಘವೇಂದ್ರ ಸೋಮಯಾಜಿ, ಬಹುಶಃ ಈ ವಿಚಾರದಲ್ಲಿ ಬಹಳ ಜನ ಹೇಳ್ತಾರೆ, ಸಾಮಾನ್ಯವಾಗಿ ಈ ರೀತಿಯ ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿದಾಗ ಇಂಜಿನ್ಗಳಿಗೆ ಸಮಸ್ಯೆ ಬರುತ್ತೆ, ಮತ್ತೊಂದು ಮಗದೊಂದು ಅಂತ. ಸೊ ಈ ರೀತಿಯ ಸಮಸ್ಯೆಗಳು ಯಾವ ರೀತಿ ಎಷ್ಟೆಷ್ಟು ಬರುತ್ತೆ ಅಂತ? ಇಂಜಿನ್ಗಳ ಸಮಸ್ಯೆ ಜಾಸ್ತಿ ಬರ್ತದೆ. ಇಂಜಿನ್ ವಾರಂಟಿ ಸ್ಪೀಡ್ ಗವರ್ನರ್ ಹಾಕಿದ ನಂತರ ಇಂಜಿನ್ ವಾರಂಟಿ ಇರುವುದಿಲ್ಲ, ಇಂಜಿನ್ ವಾರಂಟಿ ಕೊಡುವುದಿಲ್ಲ ಇವರು. ಒಳ್ಳೆ ಒಳ್ಳೆ ವೆಹಿಕಲ್ಗೆ ಈಗ ಟೊಯೋಟಾ ಬೇರೆ ಕಡೆ ಎಲ್ಲ ಈ ಬೆಂಜ್, ಮರ್ಸಿಡೀಸ್ ಬೆಂಜ್ ಈ ವೆಹಿಕಲ್ಗೆ ಸ್ಪೀಡ್ ಗವರ್ನರ್ ಹಾಕಿದ ಕೂಡಲೇ ಅದಕ್ಕೆ ವಾರಂಟಿ ಇರುವುದಿಲ್ಲ. ಇವರ ಎದುರಿಗೆ ಎಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗೋಲ್ವರೆಗೆ ನಾವು ಸ್ಪೀಡ್ ಗವರ್ನರ್ ಇದು ಫಿಟ್ ಮಾಡಬೇಕು. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಅದರದ ವೈರ್ ತೆಗೆದಿಟ್ಟು ನಾವು ಹಾಗೆ ಓಡಿಸಬೇಕು. ಅಲ್ಲಿಯವರೆಗೆ ಪರಿಸ್ಥಿತಿ ಉಂಟು 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 ಉಂಟು. ಸೊ ಅದು ಹೇಗೆ ಸರ್? ಅಂದ್ರೆ ಸ್ಪೀಡ್ ಗವರ್ನರ್ ಇದ್ರೆ ಇಂಜಿನ್ಗಳು ವರ್ಕ್ ಆಗೋದಿಲ್ಲ ಅಂತ ಹೇಗೆ? ಅಲ್ಲ, ಇಂಜಿನ್ಗಳು ವರ್ಕ್ ಆಗುದಿಲ್ಲ, ಅದು ಪಿಕಪ್ ಬರುದಿಲ್ಲ, ಪಿಕಪ್ ಸಿಗುದಿಲ್ಲ. ಅದರಲ್ಲಿ 80 ನಂತರ ನಮಗೆ ಒಂದು ಟೈಮ್ ಪಿಕಪ್ ಮಾಡಬೇಕಾಗ್ತದೆ. ಏರ್ಪೋರ್ಟಿಗೆ 1 hour ಅಲ್ಲಿ ನಾವು ಹೋಗ್ಬೇಕಂತ ಹೇಳಿದ್ರೆ ನಮಗೆ 1 hour ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಈ ಟ್ರಾಫಿಕ್ ಇದರಿಂದ ನಮಗೆ ಬಹಳ ತೊಂದರೆ. ಅದು ಸ್ಪೀಡ್ ಗವರ್ನರ್ ಹಾಕಿದ್ರಿಂದ ಬಹಳ ತೊಂದರೆ. ಇಂಜಿನಿಗೂ ಪ್ರಾಬ್ಲಮ್ ಉಂಟು, ಮತ್ತೆ ಬೇರೆ ಎಲ್ಲದಕ್ಕೂ ಅದರಲ್ಲಿ ಪ್ರಾಬ್ಲಮ್. ಅದರಿಂದ ಇನ್ಶೂರೆನ್ಸ್ ಸಿಗುದಿಲ್ಲ ನಮಗೆ. ಸ್ಪೀಡ್ ಗವರ್ನರ್ ಇಂದ ಏನಾದರೂ ಗಾಡಿ ಕೆಟ್ಟೋಯ್ತು ಅಂತ ಹೇಳಿ ಆದ್ರೆ ಅದು ಇನ್ಶೂರೆನ್ಸ್ ಸಿಗುದಿಲ್ಲ, ಇನ್ಶೂರೆನ್ಸ್ ವಾರಂಟಿ ಇಲ್ಲ, ಯಾವುದೂ ವಾರಂಟಿ ಇಲ್ಲ ಅದಕ್ಕೆ. ಇದು ಖಾಲಿ 15,000 ರೂಪಾಯಿ ಕೊಟ್ಟು ನಾವು ಸ್ಪೀಡ್ ಗವರ್ನರ್ ಹಾಕ್ಬೇಕಂತ ಹೇಳುವಂತ ಉದ್ದೇಶ ಬಿಟ್ರೆ ಮತ್ತೆ ನಮ್ಗೆ ಅದರಿಂದ ತೊಂದರೆ. ಪ್ರತಿಯೊಂದರಲ್ಲಿಯೂ ತೊಂದರೆ ಉಂಟು. ಈಗ ಸ್ಪೀಡ್ ಗವರ್ನರ್ ಗಾಡಿ ಹಾಳಾದ್ರೆ ಇನ್ಶೂರೆನ್ಸ್ ಕೊಡೋದಿಲ್ಲ, ಅದಕ್ಕೆ ಸ್ಪೀಡ್ ಗವರ್ನರ್ ಇದು ಹಾಕಿದಂತ ಕಂಪನಿ ಏನಿದೆ ಅದರ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತಾ? ರೆಸ್ಪಾನ್ಸಿಬಲ್ ಅವ್ರು ಬಿಲ್ಲೇ ಕೊಡುದಿಲ್ಲ, ಮತ್ತೆ ಗ್ಯಾರಂಟಿ ಇಲ್ಲ. ಯಾರು ಹಾಕಿದ್ದಾರೆ ಅದು ಯಾವ ಕಂಪನಿ ಅಂತ ಹೇಳಿ ನಮ್ಗೆ ಹುಡುಕ್ಲಿಕ್ಕೆ ನಮ್ಮ ಹತ್ರ ಇನ್ನೂ ಆಗ್ಲಿಲ್ಲ. ಅದು ಹೌದು ಹೌದು ಹೌದು. ಅದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಏನ್ ಹೇಳಿದೆ? ಈ ವಿಚಾರವನ್ನು, ಈ ಸಮಸ್ಯೆಯನ್ನು ನೀವು ಅವ್ರಿಗೆ ಹೇಳಿದ್ದೀರಾ? ಇದಕ್ಕೆ ಏನ್ ಹೇಳಿದ್ದಾರೆ? ಇದರ ಬಗ್ಗೆ ಗಮನ ಹರಿಸಿದೆ ನಾವು. ಅದು ನೀವು ಕಂಪನಿ ಹತ್ರ ವಿಚಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಕಂಪನಿ ಯಾವ ಕಂಪನಿ ಎಲ್ಲಿ ಇದೆ ಆ ಕಂಪನಿ ಎಲ್ಲಿ ಇದೆ ಅಂತ ಹುಡುಕಿ ನಮ್ಗೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಈ ಸ್ಪೀಡ್ ಗವರ್ನರ್ ಅನ್ನುವಂಥದ್ದು ಕನ್ಸ್ಯೂಮರ್ ಕೋರ್ಟ್ ಗ್ರಾಹಕರ ಏನು ಕಾಯ್ದೆ ಅಡಿ ಬರೋದಿಲ್ವಾ ಅಂತ? ಹಾಗಾದ್ರೆ ಅದು ಕೇಸ್ ಅವರು ನಂಜಪ್ಪನ ಎಂಬವರು ಗ್ರಾಹಕರ ವೇದಿಕೆಯಿಂದಲೇ ಕೋರ್ಟಿಗೆ ಹೋದವರು. ಅವ್ರು ಕೋರ್ಟಿಗೆ ಹೋದ ಗ್ರಾಹಕರ ವೇದಿಕೆ ಅಂತ, ಈಗ ಕೋರ್ಟಿಗೆ ಹೋಗೋದು ಹಣದ ವೇದಿಕೆಯಿಂದ. ಇದು ಅದೇ. ಯಾಕೆಂದ್ರೆ ಅಂದಿನಿಂದ ಇಂದಿನ ತನಕ ಅವರೇ ಒಬ್ಬರೇ ಕೋರ್ಟ್ ಹೋಗುವುದಾದ್ರೆ ಇದು ದಂಧೆ ಆಗಿದೆ. ಸ್ಪೀಡ್ ಗವರ್ನರ್ ನೀವು ತಯಾರು ಮಾಡಿ ನಾನು ಕೋರ್ಟಿಗೆ ಹೋಗ್ತೀನಿ, ನೀವು ಇಷ್ಟು ಸೇಲ್ ಮಾಡಿ ಇಷ್ಟು ಹಣ ತಂದು ನನಗೆ ಕೊಡಿ ಅಷ್ಟೇ. ಅದನ್ನು ಕೋರ್ಟ್ ಮೇಡಮ್ ನಿಮಗೆ ನಾನು ಉದಾಹರಣೆ ಹೇಳ್ತೇನೆ. ಸುಪ್ರೀಂ ಕೋರ್ಟ್ ನಮಗೆ ಭಾರತ ದೇಶದ ಸುಪ್ರೀಂ, ಅದರ ಆದೇಶವನ್ನು ಉಲ್ಲಂಘನೆ ಮಾಡುವವರು ಯಾರು ಕೂಡ ಇಲ್ಲ. ಮೊನ್ನೆ ಸುಪ್ರೀಂ ಕೋರ್ಟೇ ಉಲ್ಲಂಘನೆ ಆಗಿದೆ. 500 ಮೀಟರ್ ನ್ಯಾಷನಲ್ ಹೈವೇ ಇರುವಂಥ ಜಾಗದಲ್ಲಿ 500 ಮೀಟರ್ ಉದ್ದದಲ್ಲಿ ಯಾವುದೇ ವೈನ್ ಶಾಪ್ ಬಾರ್ ಇರಬಾರ್ದು ಅಂತ ಒಂದು ಆದೇಶ ಹೊರಡಿ ಮಾಡಿದೆ. ಅದು ಒಳ್ಳೆ, ನಾವು ಅದಕ್ಕೆ ತುಂಬ ಖುಷಿ ಪಟ್ಟಿದ್ದೇವೆ. ಚಾಲಕರಂತೂ ತುಂಬ ಖುಷಿ ಪಟ್ಟಿದ್ದಾರೆ. ಯಾಕೆಂದರೆ ಕೆಲವು ಜನರ ಚಾಲಕರು ಕುಡಿಯೋರಿದ್ದಾರೆ, ವೆಹಿಕಲ್ಸ್ನಲ್ಲಿ ಹೋಗೋ ವ್ಯಕ್ತಿಗಳು ಕೂಡ ಕುಡಿಯೋರಿದ್ದಾರೆ. ಅವರು ಗಂಟೆಗಟ್ಟಲೆ ಬಾರ್ನಲ್ಲಿ ಕೂತ್ಕೊಳ್ಳೋದು, ಇವರು ಕಾಯುವುದು, ಅದು ತುಂಬ ಪ್ರಾಬ್ಲಮ್ ಇತ್ತು. ನ್ಯಾಷನಲ್ ಹೈವೇ ಹೋಗುವಾಗ ನಮಗೆ ಅದು ರೀತಿ ಕಮ್ಮಿ ಆಯ್ತು ನಾವು ಒಂದು ಭಾವಿಸಿದೆ. ಸ್ವಲ್ಪ ದಿವಸದ ಏನೋ ಉದಾಹರಣೆ ಮಾಡಿ ಅದು ಮಾಡಿ ಇದು ಮಾಡಿ ಬದಲಾವಣೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಗ್ಗೂಡಿಸಿಕೊಂಡು ಏನೇನು ಮಾಡಿಕೊಂಡು ಈಗ ನ್ಯಾಷನಲ್ ಹೈವೇಯಿಂದ 10 ಮೀಟರ್ನೊಳಗೆ 8 ಬಾರ್ಗಳು ಇದೆ. ಅದಕ್ಕಿಂತ ಇದು ಜಾಸ್ತಿ ಆಯ್ತು. ನಮ್ಮ ಸ್ಪೀಡ್ ಗವರ್ನರ್ ಯಾವುದಕ್ಕೆ ರದ್ದು ಮಾಡಲಿಕ್ಕೆ ಆಗುದಿಲ್ಲ. ಅಂದ್ರೆ ಅಲ್ಲ, ಅದು ಕೂಡ ಬ್ಯಾಗ್ ಹೋಗಿದ ತಕ್ಷಣ ಅಲ್ಲಿ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ನಾವು ಇದಕ್ಕೆ ಬ್ಯಾಗ್ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಟ್ಯಾಕ್ಸಿ ಚಾಲಕರು ದುಡಿದುಕೊಂಡು ಹಣ ಮಾಡಿದ್ರೆ ನಾವು ದುಡಿದು ಹಣ ಮಾಡಲಿಲ್ಲ. ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೂ ನಮಗೆ ಸಾಧ್ಯವಿಲ್ಲ. ನಾವು ಬಾರಿಗೆ ಹೋಗಿ ಊಟ ಮಾಡಿಕೊಂಡು ಬರಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಗ್ಯಾರಂಟಿ ಮೇಡಮ್. ನೀವು ಯಾರ ಹತ್ರ ಬೇಕಾಗಿ ಕೇಳಿ, ಒಬ್ಬ ಚಾಲಕನು ಮಾತ್ರ ಬಾರ್ನಲ್ಲಿ ಊಟ ಮಾಡಬಹುದು ವಿನ ಮಾಲಕನು ಎಂದಿಗೂ ಬಾರ್ನಲ್ಲಿ ಒಂದು 90 ಹಾಕಿ ಊಟ ಮಾಡಿಕೊಂಡು ಬರುವವರಿಲ್ಲ. ಯಾಕೆಂದ್ರೆ ಪರಿಸ್ಥಿತಿ ಗಂಭೀರ ಆಗಿದೆ. ಬಂದಂತ ಬಾಡಿಗೆ ಮಾಡುವಂತ ವೈಟ್ ಬೋರ್ಡ್ನವರು ಬಾಡಿಗೆ ಮಾಡ್ತಾರೆ. ಇವನಿಗೆ ಬಂದಂಥ ಒಂದು 800 ಬಾಡಿಗೆ ಬಂದರೆ ಅದರಲ್ಲಿ 500 ರೂಪಾಯಿ ಬ್ಯಾಂಕ್ನವ್ರು ಕಟ್ಟಬೇಕು, 500 ರೂಪಾಯಿ ಡೀಸೆಲ್ ಆಗಬೇಕು. ಮನೆಗೆ ಅಂತ ಕೊಂಡೋಗ್ತಾನೆ ಮೇಡಮ್ ಅವರು. ಅಂಥ ಪರಿಸ್ಥಿತಿ ನಮ್ಮ ಟ್ಯಾಕ್ಸಿ ಚಾಲಕರಿದ್ದಾರೆ. ಇಂದಿಗೂ ನಮ್ಮ ಟ್ಯಾಕ್ಸಿ ಚಾಲಕರು ಕಣ್ಣೀರನ್ನು ಹಾಕ್ತಾ ವಿನ
ಯಾವತ್ತೋ ಒಂದು ಖುಷಿಯಿಂದ ಎಲ್ಲಿ ಕೂಡ ಇಲ್ಲ ಇಲ್ಲ ಇಲ್ಲ. ಗಾಡಿ ಇರ್ಬೋದು, 2-3 ಗಾಡಿ ಇರ್ಬೋದು, ಆದರೆ ಯಾವತ್ತೊಂದು ಸಂತೋಷದಲ್ಲಿ ಇರುವಂಥ ವ್ಯಕ್ತಿ ನಮ್ಮ ಟ್ಯಾಕ್ಸಿ ಮಾಲಕರು ಯಾರು ಕೂಡ ಇಲ್ಲ. ಏನಾದರೂ ಉಪದ್ರ ಬಂದೇ ಬರ್ತಾರೆ ಅವರಿಗೆ. ರಾಘವೇಂದ್ರ ಸ್ವಾಮೀಜಿ ಅವರು, ಈಗ ಅಲ್ಟಿಮೇಟ್ ನಿರ್ಧಾರ ಏನ್ ನಿಮ್ದು ಅಂತ? ಬಹುಶಃ ಇದಕ್ಕೆ ಸರ್ಕಾರ ಪ್ರತಿಕ್ರಿಯೆ ನೀಡೋದಾದ್ರೂ ಈಗಾಗಲೇ ಕೊಡ್ತಾ ಇತ್ತು, ಬಹುಶಃ ಯಾವ್ದಾದ್ರು ಡೆಡ್ ಲೈನ್ ಅನ್ನ ಕೊಡ್ತೀರಾ ಸರ್ಕಾರಕ್ಕೆ? ಅಂತಿಮವಾಗಿ ಏನ್ ನಿರ್ಧಾರ ಮಾಡಬಹುದು ನಿಮ್ಮ ಹತ್ರ ಯಾವ ಆಪ್ಷನ್ಸ್ ಗಳಿದೆ ಅಂತ? ಇನ್ನು ನಮ್ಮ ಹತ್ರ ಕೊನೆಯ ಆಪ್ಷನ್ ಇರೋದು ಅಂತ ಹೇಳಿದ್ರೆ ನಾವು ಖಾಸಗಿ ವಾಹನವೇ ಮಾಡ್ಬೇಕು. ಇನ್ನು ಯೆಲ್ಲೋ ಬೋರ್ಡ್ ಅನ್ನು ತೆಗೆದು ಎಲ್ಲರೂ ಇನ್ನು ವೈಟ್ ಬೋರ್ಡೇ ಮಾಡಿ ಅದರಲ್ಲೇ ಬಾಡಿಗೆ ಮಾಡೋದು ಬಿಟ್ಟರೆ ಬೇರೆ ನಮ್ಮ ಹತ್ರ ಆಪ್ಷನ್ನೇ ಇಲ್ಲ. ನಾವು ಪೆಟ್ಟು ತಿಂದು 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 ನಮಗೆ ತುಂಬ ನೋವಾಗಿದೆ, ಇದರಿಂದ ತುಂಬ ನೋವಾಗಿದೆ. ಯಾರ ಹತ್ರ ಮಾತಾಡ್ಲಿಕ್ಕೂ ಆಗಲಿಕ್ಕಿಲ್ಲ, ಯಾರ ಹತ್ರ ಹೇಳಿದ್ರು ನಮ್ಮ ಕಷ್ಟವನ್ನು ಯಾರು ಯಾವ ಅಧಿಕಾರಿಗಳು ಕೇಳುವುದಿಲ್ಲ. ಆದ್ರಿಂದ ಕೊನೆ ಹೆಜ್ಜೆ ನಮ್ಮದು ಇದೆ. ಇನ್ನು ನೆಕ್ಸ್ಟ್ ಇವರು ಟ್ಯಾಕ್ಸಿಗೆ ಮಾತ್ರ ಸ್ಪೀಡ್ ಗವರ್ನರನ್ನು ಅಳವಡಿಸಿದರೆ ನಾವು ಅದರಿಂದ ಹೊರಗೆ ಬರಬೇಕಾದ್ರೆ ನಮಗೆ ಒಂದೇ ದಾರಿ ಇರೋದು, ನಮ್ಮ ಹತ್ರ ಇದ್ದ ವೆಹಿಕಲ್ನೆಲ್ಲ ತಗೊಂಡೋಗಿ ನಾವು ಪ್ರೈವೇಟ್ ಮಾಡಬೇಕು. ಪ್ರೈವೇಟ್ ಮಾಡಿ ಇಲ್ಲಿ ತಿರುಗುತ್ತೇವೆ ನಾವು. ಪ್ರೈವೇಟ್ ಮಾಡಿ ಆ ಪ್ರೈವೇಟ್ ಗಾಡಿಯಲ್ಲಿ ಬಾಡಿಗೆ ಮಾಡಬಹುದು, ಯಾರು ಕೂಡ ಕೇಳುವುದಿಲ್ಲ ಆ ಸಮಯದಲ್ಲಿ. ಆದರೆ ನಮ್ಮ ಟ್ಯಾಕ್ಸಿ ಎಲ್ಲರೂ, ನಾವು ಮೊದಲು ಹೇಳಿದಾಗೆ ಟ್ಯಾಕ್ಸಿ ಚಾಲಕರು ಎಲ್ಲರೂ ಪ್ರೈವೇಟ್ ಮಾಡಿದರೆ ಪೊಲೀಸರು ಮತ್ತು ಆರ್ ಟಿ ಅವರು ಗ್ಯಾರಂಟಿ ನಮ್ಮನ್ನು ಇಡ್ತಾರೆ. ಯಾಕೆಂದರೆ ಅವರಿಗೆ ಅಲ್ಲಿಂದ ಲಾಭ ಏನಿಲ್ಲ. ನಿಜ 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 ನಿಜ. ನಾವು ಪ್ರತಿಯೊಂದು ಕಡೆ ಗೇಟಲ್ಲಿ ಕೂಡ ಮಾಮೂಲಿ ಕೊಟ್ಟು ಹೋಗ್ಬೇಕು ಅವರಿಗೆ. ಪ್ರತಿಯೊಂದು ಕಡೆ ಅದು ಬಹಳ ದೊಡ್ಡ ಭ್ರಷ್ಟಾಚಾರ ಅಂತ. ಅಲ್ಲಿ ನಿಲ್ತಕ್ಕಂತ ಚೆಕ್ ಪೋಸ್ಟ್ ಗಳಲ್ಲಿ ಇರ್ತಕ್ಕಂತ ಅವರಿಗೆ ಕೊಡೋದೇ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಈಗ ಇವನ್ ಗೋವಾ ಇರ್ಬೋದು, ಬೇರೆ ಕಡೆ ನಾನೀಗ ಎಲ್ಲ ಸ್ಟೇಟಿಗೂ ನಾನು ತಿರುಗಿದ್ದೇನೆ. ಎಲ್ಲ ಸ್ಟೇಟ್ ಅಲ್ಲಿ ಕೂಡ ಅವರು ಡೈರೆಕ್ಟ್ ಆಗಿ ತಕೊಳ್ಳೋದಿಲ್ಲ. ಈ ರೊಟ್ಟಿದ್ದು ಒಂದು ಬಾಕ್ಸ್ ಇಟ್ಟು ಬಿಡ್ತಾರೆ, ಆ ಬಾಕ್ಸ್ ಒಳಗಡೆ ಹಾಕ್ಲಿಕ್ಕೆ ಹೇಳ್ತಾರೆ. ಬಾಕ್ಸ್ ಒಳಗಡೆ ಮಾಮೂಲಿ ಅವರಿಗೆ ಕೊಟ್ಟು ನೈಟ್ ಆಗಲಿ ಡೇ ಆಗಲಿ ಯಾವ ಟೈಮಿಗೆ ನಾವು ಒಳಗೋಗಿ ಹೊರಗೆ ಬರೋದಿದ್ರು ಅಲ್ಲಿ ಅವರಿಗೆ ಮರ್ಯಾದೆ ಮಾಡಿ ಬರಬೇಕು. ಇದಿಷ್ಟು ನಾವು ಟ್ಯಾಕ್ಸಿಯಲ್ಲಿ ಅನುಭವಿಸಿದ ಕಷ್ಟ. ಅದನ್ನು ಹೇಳಿದ್ರೆ ಅದು ಹೌದು ಪ್ರಯೋಜನ ಇಲ್ಲ. ಅದೇ ನಮ್ಮ ಇನ್ನು ಕೊನೆಯ ಹೆಜ್ಜೆ. ನಾವು ಇನ್ನು ಈ ಯೆಲ್ಲೋ ಬೋರ್ಡ್ ಅನ್ನ ತೆಗೆದು ವೈಟ್ ಬೋರ್ಡ್ ಅವರು ತರನೇ ರೆಂಟೆಡ್ ಕಾರ್ ಅಂತ ತಗೊಂಡು ಮಾಡಬೇಕಾಗಬಹುದೇ? ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಆಗತ್ತಿಲ್ಲ ಅವಾಗ. ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ನಮ್ಮ ಮನೆಯಲ್ಲಿ ನಿಲ್ಲಿಸಿ ನಮ್ಮ ಫೋನ್ನಲ್ಲಿ ಮುಖಾಂತರ ಬಾಡಿಗೆ. ನಮಗೆ ಟ್ಯಾಕ್ಸಿ ಅಂದರೆ ಅಲ್ಲಿ ಬಂದು ನಿಲ್ಲಿಗೆ ಬಸ್, ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಬರುವ ಅಧಿಕಾರ ಇರುವುದಿಲ್ಲ. ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ಈಗ ಇದೆ. ನೆಕ್ಸ್ಟ್ ಪ್ರೈವೇಟ್ ಗಾಡಿ ಮಾಡಿದರೆ ಅದು ಟ್ಯಾಕ್ಸಿ ಸ್ಟ್ಯಾಂಡ್ ಆಗೋದಿಲ್ಲ. ಆವಾಗ ಅದು ಕೂಡ ಜನರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಸಮಯದಲ್ಲಿ. ಇದು ಕರ್ನಾಟಕದಲ್ಲಿ ಸದ್ಯಕ್ಕೆ ಮಾತ್ರ ಇರುವಂತದ್ದು. ಸೊ ಈ ತರದ ಸ್ಪೀಡ್ ಗವರ್ನರ್ ಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಬೇರೆ ರಾಜ್ಯಗಳು ಏನಾದ್ರು ಇದೆಯಾ? ಸೊ ಈ ನಿಟ್ಟಿನಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಸಮಸ್ಯೆಗಳು ಏನಾದ್ರು ಇದೆಯಾ ಅಂತ? ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಸ್ಪೀಡ್ ಗವರ್ನರ್ ಅಳವಡಿಕೆಗೆ ಉಪದೇಶ ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ, ಇದನ್ನು ರಾಜ್ಯ ಕೋರ್ಟ್ನವರು ರಾಜ್ಯ ಸರ್ಕಾರಕ್ಕೆ ನೀಡಿದಂಥ ಆದೇಶ. ಅದಕ್ಕೆ ನಾವು ತಲೆ ಬಾಗ್ತೇವೆ. ನಾವು ಈಗ ಲಾಸ್ಟಿಗೆ ಕೊನೆಯದಾಗಿ ಕೇಳೋದಂದರೆ ಅವರಿಗೆಲ್ಲ 3,000 2,000 ರೂಪಾಯಿ ಸ್ಪೀಡ್ ಗವರ್ನರ್ ಸಿಗುವಾಗ ನಾವು ಕನ್ನಡದಲ್ಲಿ 14,000 ಕೊಟ್ಟು ಯಾಕೆ ಸ್ಪೀಡ್ ಗವರ್ನರ್ ಹಾಕಬೇಕು? ಅದಕ್ಕೆ ಗ್ಯಾರಂಟಿ ಇಲ್ಲ, ಅದಕ್ಕೆ ವ್ಯಾರಂಟಿ ಇಲ್ಲ, ಬಿಲ್ ಇಲ್ಲ. ಅದು ಯಾವ ವಾಹನಕ್ಕೆ ಎಲ್ಲಿ ತಾಗಿಸಬೇಕಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇನ್ನೊಂದ್ಸಲ ನಿಮ್ಮನ್ನು ಕರೆದೆಲ್ಲ ಇದು ಪ್ರಚಾರ ಮಾಡ್ಲಿಕ್ಕೆ ಉಂಟು ಮೇಡಮ್. ಬಹುಶಃ ಈ ಸ್ಪೀಡ್ ಗವರ್ನರ್ ಫಿಟ್ ಕೂಡ ನೀವೇ ಮಾಡ್ತೀರಾ? ಅಲ್ಲ, ಒಬ್ಬ ಗ್ಯಾರೇಜ್ ಬಂದು ಸ್ಕ್ರೂ ಹಾಕಿ 2 ಫಿಟ್ ಮಾಡಿ 2 ವೈರನ್ನು ಅಡಿಗೆ ಹಾಕಿಬಿಡ್ತಾನೆ ಅಷ್ಟೇ. ಅದು ಎಲ್ಲಿ ಜಾಯಿಂಟ್ ಆಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ. ಜಾಯಿಂಟ್ ಮಾಡೋದೇ ಇಲ್ಲ, ಜಾಯಿಂಟ್ ಇಲ್ಲ. ವರ್ಕ್ ಆಗುತ್ತೆ ಇಲ್ವಾ ಅಂತ ನೀವು ಇಲ್ಲ, ವರ್ಕ್ ಆಗುದಿಲ್ಲ. ವೈರ್ ಫಿಟ್ ಮಾಡಿದಾರಾ ಇಲ್ವಾ ಅಂತ ಮಾತ್ರ ನೋಡೋದು ಬಿಟ್ರೆ ಅಲ್ಲಿ ನಂಬರ್ ಬರ್ತದೆ, ಒಂದು ಸ್ಟಿಕ್ಕರ್ ಕೊಡ್ತಾರೆ. ಆ ಸ್ಟಿಕ್ಕರ್ ಗಾಡಿಗೆ ನಾವು ನಮ್ಮ ವೆಹಿಕಲ್ಗೆ ಹಾಕಿದ್ರೆ ಆಯ್ತು. ಅಲ್ಲಿಗೆ ಆರ್ಸಿಎಲ್ ಎಂಟ್ರಿ ಆಗ್ತದೆ, ಅವರಿಗೆ ಮಾಮೂಲಿ ಹೋಗ್ತಾ ಇರ್ತದೆ. ಇದು ಜಾಲ, ದೊಡ್ಡ ಜಾಲ ಇದು. ಮತ್ತೆ ಬೇರೆ ಸ್ಟೇಟ್ ಅಲ್ಲಿ ಸ್ಪೀಡ್ ಗವರ್ನರ್ ಉಂಟು. ಎಲ್ಲ ಹೊಸ ನ್ಯೂ ವೆಹಿಕಲ್ಗೆ ಎಲ್ಲ ಸ್ಪೀಡ್ ಗವರ್ನರ್ ಹಾಕಿ ಕಂಪನಿಯವರು ವಿತ್ ವಾರಂಟಿಯಿಂದ ಕೊಡ್ತಾ ಇದ್ದಾರೆ. ಈಗ ಕಂಪನಿ 82 ಬಂದಿದೆ ಗಾಡಿ. ETS ಟೊಯೋಟಾ ಕಂಪನಿಯವರು 82 ಬಂದಿದೆ. ಡಿಸೈರ್ ಅವರು ಮಾರುತಿ ಕಂಪನಿಯವರು 82 ಗಾಡಿ ಬಂದಿದೆ. ಅದು ಕಂಪನಿಯವರು ಫಿಟ್ ಮಾಡಿದ್ದಾರೆ. ಕಂಪನಿ ಸ್ಪೀಡ್ ಗವರ್ನರ್ ಅಲ್ಲ, ಅದು ಏನೋ ಒಂದು ಇಂಜಿನ್ ಒಳಗೆ ಅದು ಕಂಪನಿ ಕಾರ್ ಪ್ರೊಡ್ಯೂಸ್ ಅವರು ಮಾಡುವಾಗಲೇ 80 ಮಾಡಿದ್ದಾರೆ. ಸೆನ್ಸರ್ ಆಕ್ಸಿಲೇಟರ್ಗೆ ಅವರು 18 ನಂತರ ಅದು ಮಾಡಿದ್ದಾರೆ. ಎಷ್ಟು ಸ್ಪೀಡ್ ಗವರ್ನರ್ ಹಾಕಿ ಅಲ್ಲ, ಸ್ಪೀಡ್ ಗವರ್ನರ್ ಹಾಕಿ ಅಲ್ಲ, ಗಾಡಿಯ ಕೆಪಾಸಿಟಿನೇ ಅಲ್ಲಿಗೆ ಲಿಮಿಟ್ ಮಾಡ್ತಾರೆ. ಅದು ಕೂಡ ಪ್ರಯೋಜನವಾಗದಂತ ಕೆಲಸ, ಅದು ಕೂಡ ಪ್ರಯೋಜನ ಇಲ್ಲ. ಖಂಡಿತ ಧನ್ಯವಾದಗಳು. ಬಹುತೇಕ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಆದಷ್ಟು ಬೇಗ ಸರ್ಕಾರ ಈ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರಕ್ಕೆ ಬದ್ಧರಾಗ್ಲಿ ಅನ್ನುವಂಥ ನಮ್ಮ ಆಶಯ ಕೂಡ. ಧನ್ಯವಾದಗಳು ರಾಘವೇಂದ್ರ ಸ್ವಾಮಿಯಾಜರು, ಧನ್ಯವಾದಗಳು ರಮೇಶ್. ಹಾಗೇನೆ ನಮ್ಮ ಸ್ಪಂದನ ನಮಗೆ ಟ್ಯಾಕ್ಸಿ ಮ್ಯಾನೇಜರ್ ಸದಾ ನಮ್ಮನ್ನು ಕರೆದು ನೀವು ನಮ್ಮ ಸಲಹೆ ಸೂಚನೆಗಳನ್ನು ಕೇಳ್ತಾ ಇದ್ದೀರಾ. ನಿಮಗೆ ಕೂಡ ಸ್ಪಂದನಕ್ಕೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.
ಖಂಡಿತ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಹುತೇಕ ಟ್ಯಾಕ್ಸಿ ಮಾಲಕ ಚಾಲಕ ಸಂಘದ ಒಂದಷ್ಟು ಬೇಡಿಕೆಗಳಿಂದ ಪದೇ ಪದೇ ಗಾಯದ ಮೇಲೆ ಬರ ಇಳಿಯುವವರ ಹಾಗೆ ಟ್ಯಾಕ್ಸಿ ಚಾಲಕ ಮತ್ತೆ ಮಾಲಕರ ಮೇಲೆ ಒಂದಲ್ಲ ಒಂದು ನಿರ್ಧಾರಗಳನ್ನು, ಒಂದಲ್ಲ ಒಂದು ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರ ಅವರ ಬದುಕಿಗೆ ಮತ್ತಷ್ಟು ಬರೆಯದೆ ಎಳಿಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಅವರ ಬೇಡಿಕೆಗಳಿಗೆ ಸ್ಪಂದಿಸಲಿ ಅನ್ನುವಂಥದ್ದು ನಮ್ಮ ಆಶಯ. ಇದು ಇವತ್ತಿನ ವಿಶೇಷ ಕರೆಂಟ್ ಅಫೇರ್ಸ್. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.